ವೀಕ್ಷಕರೇ ನಮಸ್ಕಾರ. ಕೆಎಂಸಿ ಹಾಸ್ಪಿಟಲ್ ಮಂಗಳೂರು ಅರ್ಪಿಸುವಂತಹ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅವೇರ್ನೆಸ್ ಪ್ರೋಗ್ರಾಮ್ಗೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ವೈದ್ಯಕೀಯ ವಿಭಾಗವನ್ನು ನಾವು ಗಮನಿಸಿದರೆ, ಒಂದು ಮನುಷ್ಯನ ದೇಹವನ್ನು ಪರಿಗಣಿಸಿದರೆ ಅದಕ್ಕೆ ದೇಹದ ವಿವಿಧ ಅಂಗಗಳಿಗೆ ಅನುಸಾರವಾಗಿ ನಾನಾ ಬಗೆಯ ವೈದ್ಯಕೀಯ ವಿಭಾಗಗಳು ಕೂಡ ಇದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಪ್ರತಿಯೊಂದು ವಿಭಾಗದಲ್ಲೂ ಕೂಡ ವಿಶೇಷ ತಜ್ಞರಿದ್ದು ಆಯಾ ಭಾಗಗಳಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಮಸ್ಯೆಗಳು ಕಂಡು ಬಂದರೆ, ಏನಾದರೂ ನ್ಯೂನತೆಗಳಿದ್ರೆ ಅದನ್ನು ಸರಿಪಡಿಸುವಂತಹ ಕೆಲಸವನ್ನು ತಜ್ಞ ವೈದ್ಯರು ಮಾಡಿಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಆಯಾ ಭಾಗಗಳ ಬಗ್ಗೆ ಅಥವಾ ಆಯಾ ಭಾಗದ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳು ಕೂಡ ಇತ್ತೀಚಿನ ವರ್ಷಗಳಲ್ಲಿ ಬಹಳಷ್ಟು ಚಾಲ್ತಿಗೆ ಬಂದಿದೆ ಅನ್ನುವಂಥದ್ದು. ಅಂದರೆ ಬಹುಶಃ ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಮಾರ್ಗದರ್ಶನದ ಪ್ರಕಾರ, ಗೈಡ್ಲೈನ್ಸ್ನ ಪ್ರಕಾರ ಯಾವ ಕೆಲವೊಂದು ವಿಚಾರಗಳ ಬಗ್ಗೆ ಜನರಲ್ಲಿ ಜಾಗೃತಿ ಕಡಿಮೆಯಾಗಿದೆ ಅಥವಾ ಆ ಬಗ್ಗೆ ಅರಿವಿನ ಕೊರತೆ ಇದೆಯೋ ಅವುಗಳ ಬಗ್ಗೆ ಹೆಚ್ಚಿನ ಒಂದು ಅರಿವನ್ನು ಮೂಡಿಸುವಂತಹ ಪ್ರಯತ್ನಗಳನ್ನು ವೈದ್ಯಕೀಯ ಕ್ಷೇತ್ರವು ಕಳೆದ ಕೆಲವೊಂದು ವರ್ಷಗಳಿಂದ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಸೊ ಮನುಷ್ಯನ ಒಂದು ದೇಹದ ವಿಚಾರಕ್ಕೆ ಬಂದರೆ, ಮನುಷ್ಯ ಇನ್ನೊಬ್ಬರ ಜೊತೆಗೆ ಮಾತನಾಡಬೇಕಿದ್ರೆ ಅಥವಾ ಇನ್ನೊಬ್ಬರ ಜೊತೆಗೆ ಈ ಒಂದು ಸಮಾಜದಲ್ಲಿ ಅತ್ಯಂತ ಚೆನ್ನಾಗಿ ಬಾಳ್ಬೇಕು ಅಂತ ಇದ್ರೆ ಸಂವಹನ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಅಂದರೆ ನಾವು ಇನ್ನೊಬ್ಬರ ಜೊತೆಗೆ ವ್ಯವಹಾರವನ್ನು ಮಾಡುವಂಥದ್ದು ಮಾತಿನ ಮೂಲಕ, ಅದರ ಜೊತೆಗೆ ಇನ್ನೊಬ್ಬರು ಏನು ಹೇಳ್ತಾ ಇದ್ದಾರೆ ಅದನ್ನು ಕೇಳಿಸಿಕೊಳ್ಳುವಂಥದ್ದು ಕೂಡ ಅಷ್ಟೇ ಅವಶ್ಯಕತೆ ಅನ್ನುವಂಥದ್ದು. ಅಂದರೆ ಬಹುಶಃ ಒಬ್ಬ ಮನುಷ್ಯನ ದೇಹದಲ್ಲಿರುವಂತಹ ಎಲ್ಲ ಭಾಗಗಳು ಸಕ್ರಿಯವಾಗಿ ಕೆಲಸವನ್ನ ಮಾಡಿದರೆ ಮಾತ್ರ ಆತ ಒಂದು ಪರಿಪೂರ್ಣವಾಗಿ ಅತ್ಯಂತ ಚೆನ್ನಾಗಿ ಒಂದು ಸಮಾಜದಲ್ಲಿ ಬದುಕೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಆ ಒಂದು ವಿಚಾರಕ್ಕೆ ಬಂದರೆ ಈ ಒಂದು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅನ್ನುವಂಥ ವಿಭಾಗ ಕೂಡ ಬಹಳಷ್ಟು ಮುಖ್ಯ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಆದರೆ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ಆ ಸಮಸ್ಯೆಗಳ ಬಗ್ಗೆ ಜನರಲ್ಲಿ ಅರಿವು ಕಡಿಮೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ನಾವು ಗಮನಿಸಬಹುದು. ಸೊ ಈ ನಿಟ್ಟಿನಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ, ಅಂದರೆ ಬಹುಶಃ ಡಿಸೆಂಬರ್ 1ರಿಂದ 15ರವರೆಗೆ, ಅಂದರೆ 2 ವಾರಗಳ ಕಾಲ ನಿರಂತರವಾಗಿ ಸ್ಪೀಚ್ ಆ್ಯಂಡ್ ಹಿಯರಿಂಗ್ನ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳು ನಡೀತಾ ಇದೆ. ಸೊ ಕೆಎಂಸಿ ಆಸ್ಪತ್ರೆಯಿಂದ ಕೂಡ ಈ ಬಗ್ಗೆ ಜಾಗೃತಿ ಸಪ್ತಾಹಗಳನ್ನು ಏರ್ಪಾಡು ಮಾಡಲಾಗಿದೆ. ಸೊ ಎಲ್ಲ ವಿಚಾರಗಳ ಬಗ್ಗೆ ನಾವು ಮಾತನಾಡಬೇಕು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಇವತ್ತು ವಿಶೇಷವಾಗಿ ಮಾಹಿತಿಯನ್ನು ಹಂಚಿಕೊಳ್ಳೋದಿಕ್ಕೆ ಕೆಎಂಸಿ ಆಸ್ಪತ್ರೆಯ ಡಿಪಾರ್ಟ್ಮೆಂಟ್ ಆಫ್ ಆಡಿಯಾಲಜಿ ಆ್ಯಂಡ್ ಸ್ಪೀಚ್ ಲ್ಯಾಂಗ್ವೇಜ್ ಪ್ಯಾಥಾಲಜಿಯ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಸೋಮಶೇಖರ HS ಅವರು ಅತಿಥಿಗಳಾಗಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಅವರನ್ನು ವೆಲ್ಕಮ್ ಮಾಡೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಅಂದರೆ ಬಹುಶಃ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅನ್ನುವಂಥದ್ದು ಎಷ್ಟು ಮುಖ್ಯ ಅನ್ನುವಂಥದ್ದು ಒಬ್ಬ ಮನುಷ್ಯನಿಗೆ ಒಂದು ಸಮಾಜದಲ್ಲಿ ಅತ್ಯಂತ ಚೆನ್ನಾದ ರೀತಿಯಲ್ಲಿ ಅಥವಾ ಎಲ್ಲರ ಜೊತೆಗೆ ಒಂದು ಬೆರೆತು ಬಾಳೋದಕ್ಕೆ ಎಷ್ಟು ಅವಶ್ಯಕತೆ ಅನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಡಿಸಾರ್ಡರ್ಗಳು ಕೂಡ ಕಾಣಿಸಿಕೊಳ್ಳುತ್ತೆ. ಸೊ ಅವುಗಳ ಬಗ್ಗೆ ಮಾತನಾಡೋದಿದ್ರೆ ಏನದು ಅನ್ನುವಂಥದ್ದು ಡಾಕ್ಟರ್? ಸಂವಹನ ಕ್ರಿಯೆಯಲ್ಲಿ ನಡೆಯುವಂಥದ್ದು ಪ್ರಾಬ್ಲಮ್ಸ್ ಆಗುವಂಥ ಪ್ರಾಬ್ಲಮ್ಸ್ ಅಂತ ನಾವು ಜನರಲಿ ಹೇಳೋದಾದ್ರೆ, ಸಂವಹನ ಅಂತಂದ್ರೆ ಮಾತಾಡೋದು ವೆರಿ ಇಂಪಾರ್ಟೆಂಟ್. ಮಾತಿನ ಜೊತೆಗೆ ನಾವು ಏನು ಮಾತಾಡ್ತೀವಿ, ಕಂಟೆಂಟ್, ಅದು ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಾವು ನಿರರ್ಗಳವಾಗಿ ಮಾತಾಡ್ಲಿಕ್ಕೆ ಕೇಳಿಸ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್. ಹೌದು, ಖಂಡಿತ. ಯಾವುದೇ ಪ್ರಾಬ್ಲಮ್ಸ್ ಈ 3 ಅಂಶಗಳಲ್ಲಿ ಕಂಡು ಬಂದ್ರೆ ಅದನ್ನ ನಾವು ಕಮ್ಯುನಿಕೇಶನ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಮಾತು ಮತ್ತು ಭಾಷಾ ಸಮಸ್ಯೆಗಳು ಅಂತ ಹೇಳ್ತೇವೆ. ಸೊ ಮಾತಿಗೆ ಸಂಬಂಧಪಟ್ಟ ಹಾಗೆ ನಾವು ಜನರಲಿ ನೋಡುವಾಗ, ಈಗ ಕೆಲ ಮಕ್ಕಳು ಮಾತಾಡ್ತಾರೆ, ಬಟ್ ಆ ಮಕ್ಕಳು ಏನ್ ಮಾತಾಡ್ತಾರೆ ಅನ್ನೋದು ಬೇರೆಯವ್ರಿಗೆ ಅರ್ಥ ಆಗೋದಿಲ್ಲ. ಸೊ ಬೇರೆಯವ್ರಿಗೆ ಅರ್ಥ ಆಗದೆ ಇದ್ದಾಗ ಅದು ಒಂದು ಕನ್ಸರ್ನ್ ಆಗಿ ಪರಿಗಣಿಸುತ್ತೆ. ಸೊ ಯಾಕೆ ಮಗು ಮಾತಾಡೋದು ನಮ್ಗೆ ಯಾಕೆ ಅರ್ಥ ಆಗುದಿಲ್ಲ, ಏನು ಸಮಸ್ಯೆ ಇರಬಹುದು? ಯೂಶಲಿ ಜನಗಳು ಹೇಳುವಾಗ ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಕೆಲವೊಂದು ಶಬ್ದಗಳನ್ನ ಮಗುವಿಗೆ ಆರ್ಟಿಕ್ಯುಲೇಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ಅದು ಸಾಧಾರಣವಾಗಿ ನಿಧಾನಗತಿಯಲ್ಲಿ ಡೆವಲಪ್ಮೆಂಟ್ ಆಗಿರಬಹುದು, ಬೆಳವಣಿಗೆ ಆಗಿರಬಹುದು, ಅಥವಾ ಬೇರೆ ಏನಾದರೂ ಕ್ರೇನಿಯೋಫೇಶಿಯಲ್ ಅನಾಮಲೀಸ್ ಅಂತ ಹೇಳ್ತೀವಿ. ನೀವು ನೋಡಿರಬಹುದು ಸೀಳು ತುಟಿ ಇರುವಂತ ಮಕ್ಕಳಲ್ಲಿ, ಅಂತ ಮಕ್ಕಳಲ್ಲಿ ಏನಾಗ್ತದೆ, ಈವನ್ ಕಿವಿ ಕೇಳೋ ಕಡಿಮೆ ಆಗಿರೋ ಮಕ್ಕಳಲ್ಲಿ ಮಾತಿನ ಆ ಕ್ಲಾರಿಟಿ ಅಷ್ಟು ಚಂದ ಬರೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಮಕ್ಕಳು ಮಾತಾಡ್ತಾರೆ ಬಟ್ ಮಾತನ್ನು ಬೇರೆಯವರು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಹೌದು. ಸೊ ಅದು ಒಂದು ರೀತಿಯ ಸಮಸ್ಯೆ ಮಾತಿನಲ್ಲಿ. ಇನ್ನೊಂದು ರೀತಿಯ ಸಮಸ್ಯೆ ಅಂದ್ರೆ ವಾಯ್ಸ್ ಪ್ರಾಬ್ಲಮ್ಸ್. ಮಾತಲ್ಲಿ ಸಮಸ್ಯೆ ಇಲ್ಲ, ಬಟ್ ವಾಯ್ಸ್ ಅಲ್ಲಿ ಸಮಸ್ಯೆ ಇರ್ತದೆ. ಕೆಲವರಿಗೆ ವಾಯ್ಸ್ ತೆಗೆಯೋದೇ ಕಷ್ಟ ಆಗ್ತದೆ. ಕಷ್ಟ ಅಂದ್ರೆ ಕರ್ಕಶವಾಗಿರುತ್ತೆ ವಾಯ್ಸ್, ಕೀರ್ಲು ಧ್ವನಿ, ಕೇಳೋರಿಗೆ ಅಷ್ಟು ಸ್ಪಷ್ಟವಾಗಿ ಕೇಳೋದಿಲ್ಲ. ಆಮೇಲೆ ಜೋರಾಗಿ ಮಾತಾಡ್ಲಿಕ್ಕೆ ಆಗಲ್ಲ, ಮತ್ತೆ ವಾಯ್ಸ್ ಒಡೆದ ರೀತಿಯಲ್ಲೇ ಇರುತ್ತೆ. ಸೊ ಆ ತರ ಎಲ್ಲ ಪ್ರಾಬ್ಲಮ್ ಜನರಲಿ ನಾವು ನೋಡುವಾಗ ಈ
ಪ್ರೊಫೆಷನಲ್ ವಾಯ್ಸ್ ಯೂಸರ್ಸ್ ಅಂತ ಹೇಳ್ತೀವಿ, ಜನರಲಿ ಟೀಚರ್ಸ್, ಹೌದು, ಆಮೇಲೆ ಲಾಯರ್ಸ್, ಹ್ಮ್, ಆಮೇಲೆ ಇವನ್ ನಮ್ಮ ಯಕ್ಷಗಾನ ಆರ್ಟಿಸ್ಟ್, ಹೌದು, ಅವರು ವಿವಿಧ ಭಂಗಿಯಲ್ಲಿ ಅವರ ವಾಯ್ಸ್ ಅಲ್ಲದಿದ್ರು ಕೂಡ ಬೇರೆ Modulation ರೀತಿಯಲ್ಲಿ ಮಾಡ್ತಾರೆ. ಮಾಡುವಾಗ ಹ್ಮ್, ಅವರ ವಾಯ್ಸ್ ಬಾಕ್ಸ್, ನಾವು ಲ್ಯಾರಿಂಗ್ಸ್ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಪೆಟ್ಟಿಗೆಗೆ ಸಪೋರ್ಟ್ ಮಾಡದೇ ಇದ್ದಾಗ ಹ್ಮ್, ಬೇರೆ ಬೇರೆ ತರದ ವಾಯ್ಸ್ ಪ್ರಾಬ್ಲಮ್ಸ್ ಕಂಡು ಬರಬಹುದು. ಎಸ್, ಸೊ ಅದು ಎರಡನೇ ರೀತಿದ್ದಾಯ್ತು. ಹ್ಮ್. ಮೂರನೇದಂದ್ರೆ ಒಗ್ಗುವಿಕೆ, ಹ್ಮ್, ಸ್ಟಟ್ರಿಂಗ್, ತೊದಲು ಅಂತ, ತೊದಲು Yes, ಮಾತಾಡೋದು. ಹೌದು. ಅವು ಏನಾಗುತ್ತೆ ಅವರಿಗೆ ಅಂತಂದ್ರೆ ಅವರು ಮಾತಾಡೋಕೆ ಇಚ್ಛಿಸಿದ್ರು ಕೂಡ ಮಾತು ಸರಾಗವಾಗಿ ಆಡ್ಲಿಕ್ಕೆ ಸಾಧ್ಯವಾಗುದಿಲ್ಲ. ಹೌದು. ಮಧ್ಯ ಮಧ್ಯದಲ್ಲಿ ನಿಂತು ನಿಂತು ಮಾತಾಡುವಂಥದ್ದು ಹ್ಮ್, ಅಷ್ಟು ಕ್ಲಾರಿಟಿ ಕೇಳೋರಿಗೆ ಕೊಡುವುದಿಲ್ಲ. ಹ್ಮ್, ಸೊ ಅದರಿಂದ ಎಗೇನ್ ಕಮ್ಯುನಿಕೇಶನ್ ಪ್ರಾಬ್ಲಮ್ಸ್ ಬರುತ್ತೆ. ಹ್ಮ್, ಅಷ್ಟು ಮಾತಿಗೆ ಸಂಬಂಧಪಟ್ಟದ್ದು. Yes. ಮತ್ತೆ ಭಾಷೆಗೆ ಸಂಬಂಧಪಟ್ಟದ್ದು. ಹ್ಮ್, ಭಾಷೆಗೆ ಸಂಬಂಧಪಟ್ಟದ್ದು ನೋಡುವಾಗ ನಮ್ಮ ಅನಿಸಿಕೆಗಳನ್ನ ನಾವು ಯಾರಿಗಾದ್ರೂ ಹೇಳಬೇಕು ಅಂತಂದ್ರೆ ನಮಗೆ ಹೇಳಲಿಕ್ಕೆ ಕಂಟೆಂಟ್ ಬೇಕು, ಏನ್ ಹೌದು. ಹೇಳ್ತೀವಿ ಅನ್ನೋದು ಥಾಟ್ಸ್ ಬೇಕು. ಹೌದು, ನಿಜ, ಅದ್ರ ಜೊತೆಗೆ ಅದನ್ನ ಬೇರೆಯವ್ರ ಹತ್ರ ಹಂಚಿಕೊಳ್ಳುವಾಗ ಅವ್ರು ಏನ್ ಹೇಳ್ತಾರೆ ಅನ್ನೋದು ಅರ್ಥ ಆಗ್ಬೇಕು. ನಿಜ, ಸೊ ಈಗ ಏನಾಗ್ತದೆ, ಈ ಸಮಸ್ಯೆಗಳು ಮಕ್ಕಳಲ್ಲೂ ಕಾಣಬಹುದು, ಮತ್ತೆ ದೊಡ್ಡವರಲ್ಲೂ ಕೂಡ ವಯಸ್ಕರಲ್ಲೂ ಕೂಡ ವಯಸ್ಕರಲ್ಲೂ ಕಾಣಬಹುದು. ಹ್ಮ್, 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 ಸೊ ಮಕ್ಕಳಲ್ಲಿ ಏನಾಗುತ್ತೆ, ಮಕ್ಕಳಲ್ಲಿ ಪ್ರತಿ ಒಂದು ಹಂತದಲ್ಲೂ ಅವರ ಮಾತಿನ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಹ್ಮ್, ಹ್ಮ್, ಆಯ್ತಾ, ನಾವು ನೋಡುವಾಗ ಜನರಲಿ ಮಕ್ಕಳ ನೋಡುವಾಗ ಹೋಗಿ ಇವನ ಮಾತು ತುಂಬಾ ಚೆನ್ನಾಗಿ ಮಾತಾಡ್ತಾನೆ, ಹೌದು, ಆಮೇಲೆ ನಾವು ಹಾಗೆ ಒಮ್ಮೆ ನೋಡುವಾಗ ಈ ಮಗು ತುಂಬಾ ಕಡಿಮೆ ಮಾತಾಡ್ತದೆ, ಅಷ್ಟು ಹೌದು, ಮಾತಾಡೋದಿಲ್ಲ ಹೌದು, ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ. ನಿಜ, ಸೊ ಆ ಒಂದು ಮಾತಿನ ಹಂತಗಳ ಬೆಳವಣಿಗೆ ನಿಧಾನಗತಿಯಲ್ಲಿ ಆದಾಗ ಹ್ಮ್, ಅದು ಸಾಮಾನ್ಯಕ್ಕೆ ಕಮ್ಯುನಿಕೇಶನ್ ಪ್ರಾಬ್ಲಮ್ಸ್ ಅಂತ ಎಕ್ಸಿಸ್ಟ್ ಆಗುತ್ತೆ. ಎಸ್, ಮತ್ತೆ ಇನ್ನು ದೊಡ್ಡವರಲ್ಲಿ ಸಾಮಾನ್ಯವಾಗಿ ಅವರದ್ದು ಸಾಧಾರಣ 1 ವರ್ಷ ತನಕ ಏನು ಮಾತಿನಲ್ಲಿ ಸಮಸ್ಯೆ ಇರಲ್ಲ. ಹ್ಮ್, ಕೆಲವೊಮ್ಮೆ ಏನಾಗುತ್ತೆ, ನೀವು ನೋಡಿರಬಹುದು, ಕೆಲವರಿಗೆ ಸ್ಟ್ರೋಕ್ ಆದ ನಂತರ ಹ್ಮ್, ಅವರು ಮಾತಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ, ಎಸ್, ನಾವು ಹೇಳಿದ್ದು ಅರ್ಥ ಆಗೋದಿಲ್ಲ. ಹ್ಮ್, ಅದಾದ ನಂತರ ಕೆಲವರಿಗೆ ಈ ಬ್ರೈನ್ ಇಂಜುರೀಸ್, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಇಂದ ಬ್ರೈನ್ ಇಂಜುರೀಸ್ ಆದಾಗ ಹ್ಮ್. ಅವ್ರಿಗೂ ಕೂಡ ಅಷ್ಟೇ ಮಾತಾಡಲಿಕ್ಕೆ Yes. ತುಂಬಾ ಕಷ್ಟ ಆಗುತ್ತೆ. ಎಸ್, ಸೊ ಅದಾದ ನಂತರ ಕೆಲವು ವಯಸ್ಸು ಆಗ್ತಾ ಆಗ್ತಾ ಈ ನರಮಂಡಲದ ದೋಷದಿಂದ, ನರಮಂಡಲದ ವೀಕ್ನೆಸ್ ಇಂದ ಮಾತುಗಳ ಪ್ರಾಬ್ಲಮ್ ಹೆಚ್ಚಾಗಿ ದೊಡ್ಡವರಲ್ಲಿ ಕಾಣಿಸಿದೆ. ಓಕೆ, ಓಕೆ, ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ ನಾವು ಚಿಕ್ಕವರಿಂದ ದೊಡ್ಡವರಲ್ಲಿ ಕಾಣಬಹುದು. ಎಸ್, ಸೊ ಅದಕ್ಕೆ ನಾವು ಕಮ್ಯುನಿಕೇಶನ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. Okay. ಇದನ್ನ ನಾವು ಆದಷ್ಟು ಐಡೆಂಟಿಫೈ ಸೊ ಮಾಡ್ತೀವಿ. ಇದೆಲ್ಲ ಈ ಒಂದು ಕೆಟಗರಿಯಲ್ಲಿ ಬರುವಂತಹ ವಿಚಾರಗಳು ಸಮಸ್ಯೆ. ಮತ್ತು ಸಮಸ್ಯೆಗಳು ಅನ್ನುವಂಥದ್ದು. ಎಸ್, ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಥವಾ ಅವೇರ್ನೆಸ್ ವೀಕೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಆಬ್ಜೆಕ್ಟಿವ್ ಬಗ್ಗೆ ಮಾತನಾಡೋದಿದ್ರೆ ಏನಾಗಿದೆ ಮುಖ್ಯ ಆಬ್ಜೆಕ್ಟಿವ್ ಅನ್ನುವಂಥದ್ದು? ಮುಖ್ಯ ಆಬ್ಜೆಕ್ಟಿವ್ ಅಂದ್ರೆ ನಿಮಗೊಂದು ಎಕ್ಸಾಂಪಲ್ ನಾನು ಕೊಡೋದಾದ್ರೆ, ನಾನು ಕೆಲವೊಂದು ದಿನಗಳ ಹಿಂದೆ Yes. ಸೊ ನಾನೊಂದು ಅಂಗಡಿಗೆ ಹೋಗಿದ್ದೆ. ಹ್ಮ್. ಸೊ ಅಂಗಡಿಯಲ್ಲಿ ನಾನು ಒಂದು ಜೆರಾಕ್ಸ್ ಪ್ರಿಂಟ್ಔಟ್ ತೆಗಿಬೇಕಾಗಿತ್ತು, ತೆಗ್ದಾಯ್ತು. ಹ್ಮ್, ನಂತರ ಎಷ್ಟು ಅಂತ ಕೇಳಿದ್ರು. ಅದಕ್ಕೆ ಅಲ್ಲಿದ್ದವರು ಒಳಗಡೆಗೆ ಕೂಗಿ ಎಷ್ಟು ಅಂತ ಕೇಳಿದರು, ಎಷ್ಟು ಪೇಜ್ ಎಷ್ಟು ಅಂತ. ಎಸ್, ಅವರು ಎಷ್ಟು, ಒಂದು 10 ರೂಪಾಯಿ ಅಂತ ಹೇಳಿದರು. ಅದಾದ ನಂತರ ನಾನು ಹೇಳಿದೆ, ಹೌದಾ 10 ರೂಪಾಯಿ, ಅಲ್ಲೇ ಕೊಡಿ ಸರ್ ಅಂತ ನಾನು ಹೇಳಿದೆ. ಅಲ್ಲೇ ಹೋಗಿ ಕೊಡುವಾಗ ನಾನು ಅಂದ್ಕೊಂಡೆ ಆ ಧ್ವನಿ ಕೇಳಿ ಯಾರೋ ಹೆಂಗಸು ಮಾತಾಡ್ತಾ ಇರೋದು, ಹ್ಮ್, ಹ್ಮ್, ಬಟ್ ಅಲ್ಲಿ ಹೋದ್ರೆ ಅದು ಗಂಡಸು. ಓಕೆ, ಸೊ ಅವರು ಆಲ್ಮೋಸ್ಟ್ 28 ಇಂದ 30 ವರ್ಷ ವಯಸ್ಸಾಗಿದೆ, ಹ್ಮ್. ಬಟ್ ಅವರಿಗಿರೋ ವಾಯ್ಸ್ ಪ್ರಾಬ್ಲಮ್ ಅನ್ನ ಅವರು ಸರಿಪಡಿಸ್ಕೊಳ್ಳಿಕ್ಕೆ ಯಾವತ್ತು ಹೋಗ್ಲಿಲ್ಲ. ಅಂದ್ರೆ ಅವರಿಗೆ ಎಲ್ಲಿ ಮಾಡಿಸ್ಕೊಳ್ಬೇಕು, ಯಾರ ಹತ್ರ ಮಾಡಿಸ್ಕೊಳ್ಬೇಕು ಅದೊಂದು ಸಮಸ್ಯೆ ಅನ್ನುವಂಥದ್ದು ಅವರಿಗೆ ಅರಿವಿಲ್ಲ. ಹ್ಮ್, 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 ಸೊ ಹಾಗಾಗಿ ನೋಡಿದ್ರೆ ಈ ಸ್ಪೀಚ್ ಅಂಡ್ ಹಿಯರಿಂಗ್ ಪ್ರಾಬ್ಲಮ್ಸ್ ನ ಸಮಸ್ಯೆಗಳನ್ನ ಅರಿವು ನಮ್ಮ ದೇಶದಲ್ಲಿ ಜನರಿಗೆ ತುಂಬಾ ಕಡಿಮೆ. ಹ್ಮ್, ರೂರಲ್ ಏರಿಯಾಸ್ ಅಲ್ಲಿ ಅವರಿಗೆ ಅದ್ರ ಅರಿವು ಸ್ವಲ್ಪನೂ ಇರೋದಿಲ್ಲ. ಅರ್ಬನ್ ಏರಿಯಾಸ್ ಅಲ್ಲಿ ಹಾಸ್ಪಿಟಲ್ಸ್ ಇರುತ್ತೆ, ಕೆಲವೊಂದು ಸೆಂಟರ್ಸ್ ಇರುತ್ತೆ, ಅದರಿಂದ ಗೊತ್ತಾಗುತ್ತೆ. ಬಟ್ ಆದ್ರೂ ಕೂಡ ಯಥೇಚ್ಛವಾಗಿ ಈ ಸಮಸ್ಯೆಗಳಿಗಿನ ಅರಿವು ನಮ್ಮ ದೇಶದಲ್ಲಿ ತುಂಬಾ ಕಡಿಮೆ. Yes. ಸೊ ಅದರಿಂದ ನಾವೇನು ಈ ಸ್ಪೀಚ್ ಅಂಡ್ ಹಿಯರಿಂಗ್ ಅವೇರ್ನೆಸ್ ವೀಕ್ ಅಂತ ಏನ್ ಮಾಡ್ತಾ ಇದೀವಿ, ಇದರಲ್ಲಿ ಈ ಸಮಸ್ಯೆಗಳ ಬಗ್ಗೆ ಸಾಮಾನ್ಯ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ಲಿಕ್ಕೆ ಇಷ್ಟಪಡ್ತೇವೆ. ಸೊ ಇದರಿಂದ ಏನಾಗುತ್ತೆ, ಪ್ರಾಬ್ಲಮ್ ಇರೋರಿಗೆ ಸೊಲ್ಯೂಷನ್ ಈಸಿಯಾಗಿ ಸಿಗುತ್ತೆ. ಮತ್ತೆ ಯಾವ ಪ್ರೊಫೆಷನಲ್ಸ್ ಈ ಸಮಸ್ಯೆಗಳನ್ನ ಟ್ರೀಟ್ ಮಾಡ್ತಾರೆ, ಐಡೆಂಟಿಫೈ ಮಾಡ್ತಾರೆ, ಆ ಪ್ರೊಫೆಷನಲ್ಸ್ ಯಾರು, ನಾವು ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಮತ್ತೆ ಆಡಿಯಾಲಜಿಸ್ಟ್ ಅಂತ ಒಂದು ಜನಗಳಿಗೆ ಮನದಟ್ಟು ಮಾಡಿ, ಸೊ ಅವರಿಗೆ ಬೇಕಾದ ಸಮಸ್ಯೆಗಳ ಪರಿಹಾರವನ್ನ ನಾವು ಕಂಡುಕೊಡೋದು. ಅದ್ರ ಜೊತೆಗೆ ಸಾಧಾರಣವಾಗಿ ವರ್ಷದಿಂದ ವರ್ಷಕ್ಕೆ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಇರುತ್ತೆ. ಸೊ ಆ ಅಡ್ವಾನ್ಸ್ಮೆಂಟ್ ಆಗುವಾಗ ಟ್ರೀಟ್ಮೆಂಟ್ ಬಗೆಗಳು ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದ್ರ ಬಗ್ಗೆನೂ ಕೂಡ ನಾವು ಒಂದು ಜನರಲ್ಲಿ ಅವೇರ್ನೆಸ್ ಅನ್ನ ಮೂಡಿಸೋಕೆ
ಸೊ ಇದು ಮುಖ್ಯ ಆಬ್ಜೆಕ್ಟಿವ್ ಆಗಿದೆ ಅನ್ನುವಂಥದ್ದು. ಸೊ ಈಗ ಬಹುಶಃ ಈ ಒಂದು ವಿಚಾರಗಳನ್ನು ತಾವು ಹೇಳಿದ್ರಿ. ಸೊ ಇಂತಹ ಒಂದು ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳೋದಿಕ್ಕೆ ಅಥವಾ ಒಂದು ಜಾಗೃತಿ ಮೂಡಿಸುವಂಥ ನಿಟ್ಟಿನಲ್ಲಿ ಈ ಒಂದು ಸಪ್ತಾಹಗಳನ್ನು ಹಮ್ಮಿಕೊಳ್ಳಲಾಗಿದೆ ಅನ್ನುವಂಥದ್ದು. ಸೊ ಬಹುಶಃ ಈ ಒಂದು ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಒಬ್ಬ ಪೆಥಾಲಜಿಸ್ಟ್ ಅಂದರೆ ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಆಗಬೇಕಿದ್ರೆ ಏನು ಮುಖ್ಯವಾಗಿ ಬೇಕಾದಂತಹ ಕ್ವಾಲಿಫಿಕೇಶನ್ ಅನ್ನುವಂಥದ್ದು? ಅದು ಇಲ್ಲಿ ತಿಳ್ಕೊಳೋದು ಇಂಪಾರ್ಟೆಂಟ್ ಆಗ್ತದೆ. ಈಗ ಸಾಮಾನ್ಯವಾಗಿ ಜನರಿಗೆ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಅಂದ್ರೆ ಯಾರು, ಅವ್ರು ಏನು ಓದಿರ್ತಾರೆ ಅನ್ನೋ ಕುತೂಹಲ ಇದ್ದೇ, ಎಲ್ಲಿ ಕೆಲಸ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲ ಇದ್ದೇ ಇರ್ತದೆ. ಸೊ ಯಾಕಂತಂದ್ರೆ ಒಂದು ಸ್ಪೀಚ್ ಅಂಡ್ ಹಿಯರಿಂಗ್ ಪ್ರಾಬ್ಲಮ್ಸ್ ಅವೇರ್ನೆಸ್ ಇಲ್ಲದೆ ಇರುವಾಗ ನಾವು ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಅನ್ನುವಾಗ ಇದೊಂದು ಕುತೂಹಲ ಡೆಫಿನೆಟ್ ಆಗಿ. ಸೊ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ಬೇಕಂತಂದ್ರೆ ಅಟ್ಲೀಸ್ಟ್ ಮಿನಿಮಮ್ 4 years ಅಂಡರ್ ಗ್ರಾಜುಯೇಷನ್ ಕೋರ್ಸ್, ಬ್ಯಾಚುಲರ್ಸ್ ಡಿಗ್ರಿಯನ್ನ ಮಾಡಬೇಕು. 3 ವರ್ಷ ಕೋರ್ಸ್ ಪ್ಲಸ್ 1 year ಇಂಟರ್ನ್ಶಿಪ್ ಇರ್ತದೆ. ಅದಾದ ನಂತರ ಈಗ ನಮಗೆ ಸ್ಪೆಷಲೈಸೇಷನ್ ಅಂತಾನೂ ಕೂಡ ಉಂಟು. ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿ ಒಂದು ಭಾಗ, ಇನ್ನೊಂದು ಆಡಿಯಾಲಜಿ ಭಾಗ ಅಂತ. ಅದರಲ್ಲಿ ನಾವು ಮಾಸ್ಟರ್ಸ್ ಅಲ್ಲಿ ಆ ಒಂದು ಸ್ಪೆಷಲೈಸೇಷನ್ 2 ವರ್ಷದ ಮಾಡ್ಬೋದು. ಆಮೇಲೆ ಇನ್ನು ಡಾಕ್ಟರೇಟ್ ನಿಮ್ಗೆ ಗೊತ್ತಿರೋ ಹಾಗೆ ಅದು 4 ವರ್ಷ 3 ವರ್ಷದ ಪ್ರೋಗ್ರಾಮ್ ಇರ್ತದೆ. ಅದು ಯಾವ ಸೆಟ್ಟಿಂಗ್ಸ್ ಅಲ್ಲಿ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಸೊ ಬೇಸಿಕಲಿ ಒಬ್ಬ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ಬೇಕಂತಂದ್ರೆ ಅವರಿಗೆ 4 ವರ್ಷದ ಕೋರ್ಸು, ಬ್ಯಾಚುಲರ್ಸ್ ಕೋರ್ಸು ಮುಗಿಸಿರ್ಬೇಕು ಬೇಸಿಕ್. ಅದಾದ ನಂತರ ಜನರಲಿ ಈಗ ಓಕೆ ಮುಗಿಸಿ ಆದ ನಂತರ ನಿಮ್ಮನ್ನ ಏನಂತ ಕರೀತಾರೆ, ಸೊ ಅದು ಒಂದು ಕ್ವೆಶನ್ ಇರುತ್ತೆ. ಸೊ ಅದು ನಾವು ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಅಂಡ್ ಆಡಿಯಾಲಜಿಸ್ಟ್ ಅದು ಒಂದು ರೀತಿಯಲ್ಲಿ. ಇನ್ನೊಬ್ಬರು ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಅಷ್ಟನ್ನೇ ಕರೀತಾರೆ, ಬರೀ ಅವರು ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿನ ಸ್ಟಡಿ ಮಾಡಿದ್ರೆ ಮಾಸ್ಟರ್ಸ್ ಅಲ್ಲಿ. ಆಮೇಲೆ ಸ್ಪೀಚ್ ಥೆರಪಿಸ್ಟ್ ಅಂತ ಕರೀತಾರೆ. ಹಾಗೆ ನಾನಾ ರೀತಿಯಲ್ಲಿ ನಮ್ಮನ್ನ ಕರೀತಾರೆ. ಸೊ ಎಲ್ಲೆಲ್ಲ ಇದು ಅವೈಲೇಬಲ್ ಇದೆ ಅನ್ನುವಂಥದ್ದು? ನಮ್ಮ ಸರ್ವಿಸಸ್ ಜನರಲಿ ಕಾಮನ್ ಆಗಿ ಎಲ್ಲರಿಗೂ ಸಿಗುವಂಥದ್ದು ಹಾಸ್ಪಿಟಲ್, ಹೆಲ್ತ್ ಕೇರ್ ಸೆಟ್ಟಿಂಗ್ಸ್. ಸೊ ಒಂದು ಹಾಸ್ಪಿಟಲ್ಸ್ ಇರಬಹುದು, ಅಥವಾ ಕ್ಲಿನಿಕ್ ಇರಬಹುದು, ಅಥವಾ ಮಲ್ಟಿ ಡಿಸಿಪ್ಲಿನರಿ ಸೆಟಪ್ಸ್ ಇರಬಹುದು. ಅಂಥದ್ರಲ್ಲಿ ನಾವು ಯಥೇಚ್ಛವಾಗಿ ಕೆಲಸ ಮಾಡ್ತೇವೆ. ಆದ್ರೂ ಕೂಡ ಇನ್ನು ಕೆಲವೊಂದು ಸೆಟ್ಟಿಂಗ್ಸ್ ಅಂದ್ರೆ ಈಗಿನ ಕಾಲದಲ್ಲಿ ನಾರ್ಮಲ್ ಸ್ಕೂಲಲ್ಲೂ ಕೂಡ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಕೆಲವು ಸ್ಕೂಲಲ್ಲಿ ಇದ್ದಾರೆ. ಆಮೇಲೆ ಸ್ಪೆಷಲ್ ಸ್ಕೂಲಲ್ಲಿ ಬೇರೆ ಒಂದು ವಿಭಾಗಗಳ ಒಟ್ಟಿಗೆ ನಾವು ಹೇಳ್ತಾ ಇದೀವಿ ಆಕ್ಯುಪೇಷನಲ್ ಥೆರಪಿಸ್ಟ್, ಫಿಸಿಯೋಥೆರಪಿಸ್ಟ್. ಯಾಕಂದ್ರೆ ಅಲ್ಲಿ ನಮ್ಮ ಮಕ್ಕಳಿಗೆ ನಾನಾ ರೀತಿಯ ಸಮಸ್ಯೆಗಳಿರುವಾಗ ಎಲ್ಲಾ ಸಮಸ್ಯೆಗಳಿಗೆ ತಜ್ಞರ ಅವಶ್ಯಕತೆ ಇರುತ್ತೆ. ಸೊ ಅಂತ ಜಾಗದಲ್ಲೂ ಕೂಡ ನಾವು ಪಾರ್ಟ್ ಆಗಿ ಕೆಲಸ ಮಾಡ್ತೇವೆ. ಅದಲ್ಲದೆ ಸ್ವಾವಲಂಬಿಯಾಗಿ ಅಂದ್ರೆ ಪ್ರೈವೇಟ್ ಪ್ರಾಕ್ಟೀಸ್ ಕೂಡ ನಾವು ಮಾಡ್ತೇವೆ ಸೆಪರೇಟ್ ಆಗಿ. ಓಕೆ, ಬಹುಶಃ ಸ್ಕೋಪಿನ ವಿಚಾರಕ್ಕೆ ಬಂದರೂ ಕೂಡ ಸಾಕಷ್ಟು ಅವಕಾಶಗಳಿದೆ ಒಬ್ಬ ಆಡಿಯಾಲಜಿಸ್ಟ್ ಅಥವಾ ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ಗೆ ಅನ್ನುವಂಥದ್ದು. ಸೊ ಸ್ಕೋಪ್ಗಳ ಬಗ್ಗೆ ಮಾತನಾಡೋದು, ಸ್ಕೋಪ್ಗಳ ಬಗ್ಗೆ ಮಾತಾಡಿದ್ರೆ ನಾವು ವರ್ಕ್ ಮಾಡುವಂಥದ್ದು ಕಮ್ಯುನಿಕೇಶನ್ ಡಿಸಾರ್ಡರ್ಸ್. ನಾನು ಫಸ್ಟೇ ಹೇಳಿದಾಗೆ. ಸೊ ಕಮ್ಯುನಿಕೇಶನ್ ಡಿಸಾರ್ಡರ್ಸ್ ಅಂದ್ರೆ ಒಂದು ಸ್ಪೀಚ್ ಲ್ಯಾಂಗ್ವೇಜ್ ಡಿಸಾರ್ಡರ್ ಆಗಿರ್ಬೋದು, ಇನ್ನೊಂದು ಹಿಯರಿಂಗ್ ಡಿಸಾರ್ಡರ್ ಆಗಿರ್ಬೋದು. ಸೊ ಯಾವುದೇ ಡಿಸಾರ್ಡರ್ಸ್ ಇದ್ರೂ ಕೂಡ ನಾವು ಮಾಡುವಂತ ಕೆಲಸ ಅಂತಂದ್ರೆ ಐಡೆಂಟಿಫಿಕೇಶನ್, ಪತ್ತೆ ಹಚ್ಚು ಅಂತ. ಸೊ ನಮ್ಮಲ್ಲಿ ಒಬ್ಬರು ಬಂದ್ರೆ ಸೊ ಅವರಲ್ಲಿ ಯಾವ ರೀತಿಯ ಕಮ್ಯುನಿಕೇಶನ್ ಡಿಸಾರ್ಡರ್ಸ್ ಇದೆ ಅನ್ನೋದು ಪತ್ತೆ ಹಚ್ಚೋದು, ಸಾಧ್ಯವಾದರೆ ಪ್ರಿವೆಂಟ್ ಮಾಡುವಂಥದ್ದು. ಸೊ ಅದಾದ ನಂತರ ನಾವು ಡೀಟೇಲ್ ಆಗಿ ಅವರನ್ನು ಟೆಸ್ಟ್ ಮಾಡಿ ಅಸೆಸ್ ಮಾಡಿ ಅವರ ಸ್ಟ್ರೆಂತ್ಸ್ ಏನು, ವೀಕ್ನೆಸ್ ಏನು, ಅಲ್ಲಿ ಅವರಿಗೆ ಎಲ್ಲಿ ಪ್ರಾಬ್ಲಮ್ ಇದೆ, ಯಾವ ತರಹದ ಪ್ರಾಬ್ಲಮ್ ಇದೆ, ಆ ಎಷ್ಟು ಪ್ರಾಬ್ಲಮ್ ಇದೆ ಅನ್ನೋದನ್ನ ನಾವು ಪತ್ತೆ ಹಚ್ಕೊಳ್ಳೋದು. ಅದಾದ ನಂತರ ಆ ಪ್ರಾಬ್ಲಮ್ಗಳಿಗೆ ಅನುಗುಣವಾಗಿ ಒಂದು ಡಯಾಗ್ನೋಸಿಸ್ ಅಂತ ಮಾಡಿಬಿಟ್ಟು, ಸ್ಪೀಚ್ ಪ್ರಾಬ್ಲಮ್ ಇರ್ಬೋದು, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಹಿಯರಿಂಗ್ ಪ್ರಾಬ್ಲಮ್ ಇರಬಹುದು. ಅದಾದ ನಂತರ ಅದಕ್ಕೆ ಸೂಕ್ತ ಪರಿಹಾರವಾಗಿ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡೋದು. ಸೊ ಇಷ್ಟು ಬೇಸಿಕ್ ಸ್ಕೋಪ್ ಅಂತ ನಾವು ಹೇಳಬಹುದು. ಅದ್ರ ಜೊತೆಗೆ ರಿಸರ್ಚ್ ಅದು ಆಡೆಡ್ ಇದ್ದೇ ಇರ್ತದೆ, ಅದನ್ನು ಮಾಡ್ಬೋದು. ಅದರ ಜೊತೆಗೆ ಅದು ಸಾಕ್ತಾ ಇರುತ್ತೆ ಅನ್ನುವಂಥದ್ದು. ಎಸ್ ಡಾಕ್ಟರ್, ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಬರೋದಿದ್ರೆ, ಈ ಒಂದು ಸ್ಪೀಚ್ ಲ್ಯಾಂಗ್ವೇಜ್ ಮತ್ತು ಹಿಯರಿಂಗ್ ಡಿಸಾರ್ಡರ್ಗಳು ಬರೋದಕ್ಕೆ ಮುಖ್ಯವಾದ ಕಾರಣಗಳು ಅಥವಾ ಕಾಸಸ್ ಬಗ್ಗೆ ನಾವು ನೋಡೋದಿದ್ರೆ ಹೇಗೆಲ್ಲ ಬರುತ್ತೆ, ಏನೆಲ್ಲ ಕಾಸಸ್ ಅನ್ನುವಂಥದ್ದು? ಈಗ ಮಕ್ಕಳಲ್ಲಿ ನೋಡುವಾಗ ಮೋಸ್ಟ್ಲಿ ನಾವು ಹಾಗೆ ಅಸೆಸ್ ಮಾಡಿ ನೋಡುವಾಗ ಕಾಸಸ್ ನ ಐಡೆಂಟಿಫೈ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಯಾವ ಪ್ರಾಬ್ಲಮ್ ಇಂದ ಮಗುಗೆ ಮಾತಿನ ಸಮಸ್ಯೆ ಬಂದಿದೆ. ಸೊ ಮೋಸ್ಟ್ಲಿ ನಾವು ರಿಸರ್ಚ್ ಅನಲೈಸ್ ಮಾಡಿದ್ರೆ ನಮಗೆ ಗೊತ್ತಾಗೋದು ಹೆರಿಡಿಟ್ರಿ ಅನ್ನೋದು ಒಂದು ಫ್ಯಾಮಿಲಿ ಬರುವಂತ ಸಾಧಾರಣ ಮಕ್ಕಳಲ್ಲಿ 30-40-50% ಮಕ್ಕಳಲ್ಲಿ ಈ ಒಂದು ಪ್ರಾಬ್ಲಮ್ಸ್ ಸಾಧಾರಣವಾಗಿ ಅನುವಂಶೀಯವಾಗಿ ಬಂದ್ಬಿಡುತ್ತೆ. ಸೊ ಅದರ ಜೊತೆಗೆ ಬೇರೆ ಮಾತಿನ ಸಮಸ್ಯೆಗಳು ಅಂತ ನೋಡುವಾಗ ಈಗ ನಿಮ್ಗೆ
ಜನರಲಿ ಹಿಯರಿಂಗ್ ಇಂಪೇರ್ಮೆಂಟ್ ಇರೋ ಮಕ್ಕಳಿಗೆ ಮಾತಿನ ಸಮಸ್ಯೆ ಇದ್ದೇ ಇರ್ತದೆ. ಹೌದು. ಅದೇ ರೀತಿ ಆಟಿಸಮ್ ಇದ್ದ ಮಕ್ಕಳಿಗೆ ಮಾತಿನ ಸಮಸ್ಯೆ, ಅದೇ ರೀತಿ ADHD ಅಂತ ಅದಕ್ಕೂ ಮಾತಿನ ಸಮಸ್ಯೆ, ಮತ್ತೆ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಮಾನಸಿಕ ಬೆಳವಣಿಗೆಯ ಕುಂಠಿತ ಇರೋವರಿಗೆ ಅವ್ರಿಗೂ ಕೂಡ ಮಾತಿನ ಸಮಸ್ಯೆಗಳು ಬರಬಹುದು. ಇದಲ್ಲದೆ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವು ಐಡೆಂಟಿಫೈ ಮಾಡ್ಬೋದು. ಆ ರಿಸ್ಕ್ ಫ್ಯಾಕ್ಟರ್ ಆ ಮಕ್ಕಳಲ್ಲಿ ಇದ್ರೆ ಸಾಧಾರಣವಾಗಿ ಆ ಮಕ್ಕಳು ಒಂದು ರೀತಿಯ ಡಿಸಬಿಲಿಟಿಯನ್ನ ದೊಡ್ಡವರಾಗುವಾಗ ಅಕ್ವೈರ್ ಮಾಡ್ತಾರೆ, ಹೊಂದಿಕೊಳ್ತಾರೆ. ಸೊ ಅದು ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ಜನರಲಿ ನಾವು ನೋಡುವಾಗ ಪ್ರಸವದ ಮೊದಲು, ಪ್ರಸವ ಆಗುವಾಗ, ಪ್ರಸವದ ನಂತರ, ಸೊ ಪ್ರೀ, ಪೆರಿ ಅಂಡ್ ಪೋಸ್ಟ್ ನೇಟಲ್ ಅಂತ ಹೇಳುವ. ಪ್ರೀನೇಟಲ್ ಅಂದ್ರೆ ಪ್ರಸವ ಆಗುವ ಮುಂಚೆ, ಈಗ ಗರ್ಭಿಣಿ ಅವಸ್ಥೆಯಲ್ಲಿ ಇರುವಾಗ ಏನಾದ್ರು ಬಿದ್ದದ್ದು, ಗರ್ಭಾವಸ್ಥೆಯಲ್ಲಿ ಬಿದ್ದದ್ದು, ಆಮೇಲೆ ಮೆಡಿಕೇಶನ್ ಕೇಳದೆ ಡಾಕ್ಟರ್ ಅಡ್ವೈಸ್ ಇಲ್ಲದೆ ತೆಕ್ಕೊಂಡದ್ದು, ಅದಾದ ನಂತರ ಈ ಕೆಲವೊಂದು ಎಕ್ಸ್ರೇ ಎಕ್ಸ್ಪೋಷರ್, ರೇಡಿಯೋ ಇದರ ಎಕ್ಸ್ಪೋಷರ್ ಇದ್ದದ್ದು, ಅದಾದ ನಂತರ ನಿಮ್ಗೆ ಈ ಸ್ಮೋಕಿಂಗ್, ಆಲ್ಕೋಹಾಲ್ ಕನ್ಸಂಪ್ಷನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಈ ತರ ಎಲ್ಲಾ ಪ್ರಾಬ್ಲಮ್ಸ್ ಗಳು ಕೂಡ ಇದ್ರೆ, ಆ ತರದೇನಾದ್ರೂ ಆಗಿದ್ದಿದ್ರೆ ಮಗು ಹುಟ್ಟುವಾಗ ಕೆಲವೊಂದು ಡಿಸಬಿಲಿಟೀಸ್ ನ ಹೊಂದ್ಕೊಂಡು ಹುಟ್ಟುವಂತದ್ದು ಚಾನ್ಸಸ್ ಇರುತ್ತೆ. ಅದಾದ ನಂತರ ಪ್ರಸವದ ಸಮಯದಲ್ಲಿ ಏನಾಗ್ಬೋದು, ಕೆಲವೊಮ್ಮೆ ಮನೆಯಲ್ಲೇ ಡೆಲಿವರಿ ಆಗುವಂತದ್ದು, ಎಮರ್ಜೆನ್ಸಿ ಡೆಲಿವರಿ. ಸೊ ಅದು ಒಂದು ಕೂಡ ರಿಸ್ಕ್ ಫ್ಯಾಕ್ಟರ್. ಅದಾದ ನಂತರ ಮಗು ಅಳೋದೇ ಇದ್ದದ್ದು, ಹುಟ್ಟಿದ ನಂತರ ಮಗು ಅಳದೇ ಇದ್ದದ್ದು, ಕೆಲವೊಮ್ಮೆ 9 ತಿಂಗಳಿಗೆ ಮುಂಚೆನೆ ಹೆರಿಗೆ ಆಗುವಂತದ್ದು, ಅವಧಿಪೂರ್ವ ಪ್ರಸವ. ಅದಾದ ನಂತರ ಮಗು ವೆಯ್ಟ್ ತುಂಬಾ ಕಡಿಮೆ ಇರುವಂತದ್ದು, ಆಮೇಲೆ ಮಗು ಹುಟ್ಟಾನೆ ಉಸಿರು ಕಟ್ಟಿ ಹುಟ್ಟುವಂತದ್ದು. ಸೊ ಅದು ಕೆಲ ಸಮಸ್ಯೆಗಳು ನಂತರ ಡಿಸಬಿಲಿಟಿ ಮುಂದಕ್ಕೆ ಕಾಣಿಸಿಕೊಳ್ಳೋದಕ್ಕೆ ಕಾರಣವಾಗುತ್ತೆ. ನಂತರ ಇದು ಡೆಲಿವರಿ ಆದ ನಂತರ, ಸೊ ಆಮೇಲೆ ಇನ್ನ ಕೆಲವೊಮ್ಮೆ ಏನಾಗುತ್ತೆ, ಈ ನಿಯೋನೇಟಲ್ ಜಾಂಡೀಸ್ ಅಂತ ಹೇಳ್ತೀವಿ, ಅದು ಅದಾದ ನಂತರ ನಿಮ್ಗೆ ಮಗುವನ್ನ ತುಂಬಾ ದಿನಗಳಲ್ಲಿ ICU ಅಲ್ಲಿ ಇಡುವಂತದ್ದು. ಸೊ ಈ ತರ ಎಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ನೋಡುವಾಗ ಸಾಧಾರಣವಾಗಿ ಅಂತ ಮಕ್ಕಳಲ್ಲಿ ಲೇಟರ್ ಈ ಒಂದು ಡಿಸಬಿಲಿಟೀಸ್, ಸ್ಪೀಚ್ ಅಂಡ್ ಹಿಯರಿಂಗ್ ಡಿಸಬಿಲಿಟೀಸ್ ನ ನಾವು ಕಾಣಬಹುದು. ಸೊ ಈ ರಿಸ್ಕ್ ಫ್ಯಾಕ್ಟರ್ಸ್ ನಾವು ಐಡೆಂಟಿಫೈ ಮಾಡ್ಕೊಂಡು ಇನಿಷಿಯಲಿ ಇಟ್ಕೊಂಡ್ರೆ ಅಬ್ಸರ್ವ್ ಮಾಡ್ತಾ ಹೋಗಬಹುದು ಏನ್ ಡೆವಲಪ್ಮೆಂಟ್ ಮಗುವಲ್ಲಿ ಆಗ್ತಾ ಇದೆ. ಬಹುಶಃ ಇಂತಹ ಒಂದು ಕೇಸಸ್ ಗಳನ್ನ ಕಂಡಂತವರು ಆ ಬಗ್ಗೆ ಒಂದು ಗಮನವನ್ನು ಹರಿಸ್ತಾ ಹೋದ್ರೆ ಮುಂದಕ್ಕೆ ಎದುರಾಗುವಂತಹ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಂಡು ಹೋಗ್ಬಹುದು ಅನ್ನೋದು. ಎಸ್, ಅಂದ್ರೆ ಇದು ಬಹುಶಃ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ. ವಯಸ್ಕರಲ್ಲಿ ನಾನು ಹೇಳಿದ ಹಾಗೆ ಮೊದಲನೇದಾಗಿ ಸ್ಟ್ರೋಕ್, ಪಾರ್ಶ್ವವಾಯು ಅಂತ ನಾವೇನ್ ಹೇಳ್ತೀವಿ, ಅದರಿಂದ ಮಾತಿನ ಸಮಸ್ಯೆಗಳು ಬರುವಂತದ್ದು. ಎರಡನೇದಾಗಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್, ಬ್ರೇನ್ ಇಂಜುರೀಸ್, ಹೆಮರೇಜಸ್, ಅದೊಂದು. ಮೂರನೇದಾಗಿ ನರಮಂಡಲದ ದೌರ್ಬಲ್ಯತೆ, ವಯಸ್ಸಾಗ್ತಾ ಅದನ್ನ ನಮಗೆ ಕೇಳಿದ್ದೇವೆ, ಸುಮಾರು ಪಿಕ್ಚರ್ಸ್ ಅಲ್ಲೆಲ್ಲ ನೋಡಿದ್ದೇವೆ. ಸೊ ಆ ತರ ಸಮಸ್ಯೆಗಳು ಇರುವಂತದ್ದು. ಆ ಒಂದು ಇಟಿಯಾಲಜಿಯಿಂದ ನಮಗೆ ಕಮ್ಯುನಿಕೇಶನ್ ಪ್ರಾಬ್ಲಮ್ಸ್ ದೊಡ್ಡವರಲ್ಲೂ ಕೂಡ ಕಂಡುಬಹುದು. ಸೊ ಇದೆಲ್ಲ ಮೇನ್ ಕಾಸಸ್ ಅನ್ನುವಂಥದ್ದು. ಇನ್ನು ನಾವು ಇಂಪ್ಯಾಕ್ಟ್ಗಳ ಬಗ್ಗೆ, ಖಂಡಿತವಾಗ್ಲೂ ಈ ಸಮಸ್ಯೆಗಳು ಒಂದು ಪರಿಣಾಮವನ್ನ ಬಿದ್ದೇ ಬೀರುತ್ತೆ ಒಬ್ಬ ವ್ಯಕ್ತಿಯ ಚಲನವಲನಗಳ ಮೇಲೆ ಅನ್ನುವಂಥದ್ದು. ಸೊ ಜನರಲ್ ಇಂಪ್ಯಾಕ್ಟ್ ಬಗ್ಗೆ ನಾವು ಮಾತನಾಡೋದಿದ್ರೆ ಏನೆಲ್ಲ ಆಗುತ್ತೆ ಅನ್ನುವಂಥದ್ದು ಡಾಕ್ಟರ್? ಈಗ ಸಾಧಾರಣವಾಗಿ ನಾವು ನೋಡುವಾಗ ಈ ಒಂದು ಸ್ಪೀಚ್ ಅಂಡ್ ಹಿಯರಿಂಗ್ ಮಕ್ಕಳಲ್ಲಿ ಕಂಡು ಬರುವಾಗ ಜನರು ಒಂದು ಇಗ್ನೋರ್ ಮಾಡ್ತಾರೆ, ಒಂದು ನಿರ್ಲಕ್ಷ್ಯ ಮನೋಭಾವವನ್ನು ಹೊಂದ್ತಾರೆ. ಅಯ್ಯೋ ಮಾತಾಡ್ತಾನೆ, ನಿಧಾನ ಮಾತಾಡ್ತಾನೆ, ಮತ್ತೆ ಸರಿ ಆಗ್ತದೆ, ಅದೊಂದು ನಿರ್ಲಕ್ಷ್ಯ. ಬಟ್ ಹಾಗೆ ನೋಡುವಾಗ ನಾವು ಹಾಗೆ ಅನಲೈಸ್ ಮಾಡಿದ್ರೆ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ, ಇದ್ರೆ ಎಫೆಕ್ಟ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಕಮ್ಯುನಿಕೇಶನ್ ಮೇಲೆ ಮೊದಲನೇದಾಗಿ ಅವನ ಅನಿಸಿಕೆಗಳನ್ನ, ಅವರ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ಬೇರೆಯವರು ಹಂಚ್ಕೊಳ್ಳೋದು ತುಂಬಾನೇ ಕಷ್ಟ. ಅದರಿಂದ ಅವ್ರೇನಾಗ್ತಾರೆ, ಮೋರ್ ಡಿಪೆಂಡೆಂಟ್, ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬೇಕಾಗುತ್ತೆ, ಎಲ್ಲ ಹಂತದಲ್ಲೂ ಡಿಪೆಂಡ್ ಆಗ್ಬೇಕಾಗುತ್ತೆ. ಸೊ ಅದಾದ ನಂತರ ಆ ಒಂದು ಡಿಪೆಂಡೆನ್ಸಿಯಿಂದ ಕೆಲವರು ಸೋಷಿಯಲ್ ಐಸೋಲೇಷನ್, ಸಾಮಾಜಿಕ ಬೇರ್ಪಡುವಿಕೆ, ದೂರ ಉಳಿಯುವಂತದ್ದು ಆಗ್ತದೆ. ಅದ್ರ ಜೊತೆಗೆ ಕ್ರಮೇಣ ಈ ಮಾನಸಿಕವಾಗಿ ದುರ್ಬಲ ಆಗೋದು, ಖಿನ್ನತೆಗೊಳಗೋದು, ಡಿಪ್ರೆಷನ್ಗೆ ಹೋಗೋದು, ಫ್ರಸ್ಟ್ರೇಷನ್ ಡೆವಲಪ್ ಆಗೋದು. ಸೊ ಈ ತರ ಎಲ್ಲ ಇಶ್ಯೂಸ್ ಸಾಧಾರಣವಾಗಿ ಕಾಣಿಸುತ್ತೆ. ಬಟ್ ಅದಾದ ನಂತರ ಕೂಡ ವೆರಿ ಇಂಪಾರ್ಟೆಂಟ್ಲಿ ಮಕ್ಕಳಲ್ಲಿ ಒಂದು ಎಜುಕೇಶನ್ ಪ್ರಾಬ್ಲಮ್ಸ್ ಸ್ಕೂಲಲ್ಲಿ
ಜಾಸ್ತಿಯಾಗಿ ಕಂಡು ಬರುತ್ತೆ. ಹೌದು ಸೊ ಹೌದು ಸಾಧಾರಣವಾಗ ಸ್ಕೂಲಿಗೆ ಹೋಗೋಕ್ ಮುಂಚೆ ನೋಡುವಾಗ ಓಕೆ ಫೈನ್ ಆಗ್ಬಹುದು ಮಾಡ್ತಾನೆ ಅಂತ, ಹೌದು. ಬಟ್ ಸ್ಕೂಲಿಗೆ ಹೋದ ನಂತರ ಪ್ರಾಬ್ಲಮ್ಸ್ ಇನ್ನು ಜಾಸ್ತಿ ಆಗ್ತವೆ, ಆಕ್ಚುಯಲ್ ಪ್ರಾಬ್ಲಮ್ ಅಲ್ಲಿ ಅಲ್ಲಿ ಗೊತ್ತಾಗ್ತದೆ. ಗೊತ್ತಾಗ್ತಾ ಹೌದು, ಹೋಗುತ್ತೆ. ಹೌದು. ಅದಾದ ನಂತರ ಗೊತ್ತೇ ಇದೆ ಎಂಪ್ಲಾಯ್ಮೆಂಟ್ ಮೇಲೆ ಪ್ರಾಬ್ಲಮ್, ನಿಜ. ಎಂಪ್ಲಾಯ್ಮೆಂಟ್ ಮೇಲೆ ಪ್ರಾಬ್ಲಮ್, ಜಾಬ್ ಇದು ಪ್ರಾಬ್ಲಮ್, ಅದಾದ ನಂತರ ಆರ್ಥಿಕತೆಯ ಮೇಲೆ. ಸೊ ಇದು ಖಂಡಿತ. ಒಂದು ಸೀರೀಸ್ ರಿಪಲ್ ಎಫೆಕ್ಟ್ ಅಂತ ಹೇಳ್ಬೋದು. ಒಂದ್ರಿಂದ ಎಲ್ಲವೂ ಕೂಡ problems ಕನೆಕ್ಟೆಡ್ ಆಗಿಕೊಂಡೇ connected ಆಗಿ ಮುಂದುವರಿತಾ ಹೋಗುತ್ತೆ. ಮುಂದುವರಿತಾ ಹೌದು, ಹೋಗುತ್ತೆ. ಹೌದು. ಅದನ್ನ ಚಿಕ್ಕಂದಿನಾಗಿದ್ದಾಗಲೇ ಐಡೆಂಟಿಫೈ ಮಾಡಿದ್ರೆ, ಹ್ಮ್. ಅರ್ಲಿ ಐಡೆಂಟಿಫೈ ಮಾಡಿದ್ರೆ ಈ ತರ ಸಮಸ್ಯೆಗಳನ್ನ ನಾವು ಆದಷ್ಟು ಕಡಿಮೆ ಮಾಡ್ಕೊಳ್ಬೋದು, ಒಂದು ಹೆಲ್ಪ್ ಆಗ್ತದೆ. ಎಸ್. ಸೊ ಇನ್ನು ಮುಂದಿನ ಒಂದು ಪ್ರಶ್ನೆ ಅಂದರೆ, ಬಹುಶಃ ಈಗಿನ ಒಂದು ಕಾಲಘಟ್ಟವನ್ನು ನಾವು ಗಮನಿಸಿದ್ರೆ ಗ್ಯಾಜೆಟ್ ಯುಗದಲ್ಲಿ ನಾವು ಬದುಕ್ತಾ ಇದ್ದೇವೆ. ಗ್ಯಾಜೆಟ್ಗಳ ಬಳಕೆ ಹೆಚ್ಚಾಗಿದೆ ಅನ್ನುವಂಥದ್ದು. ಬಹುಶಃ ಮಕ್ಕಳು ಕೂಡ ಹೆಚ್ಚಾಗಿ ಇವತ್ತು ಬಳಕೆ ಮಾಡ್ತಾ ಇದ್ದಾರೆ. ಬಹುಶಃ ತಂದೆ ತಾಯಿಗಳು ಕೂಡ ಒಂದು ಕಡೆಯಲ್ಲಿ ಇದಕ್ಕೆ ಪರೋಕ್ಷವಾಗಿ ಕಾರಣರಾಗ್ತಾ ಇದ್ದಾರೆ. ಸೊ ಈ ಒಂದು ಗ್ಯಾಜೆಟ್ಗಳ ಒಂದು ಅತಿಯಾದ ಬಳಕೆ ಈ ಒಂದು ಮಕ್ಕಳಲ್ಲಿ ಸಂವಹನದ ಸಮಸ್ಯೆಗಳಿಗೆ ಕಾರಣವಾಗುತ್ತಾ ಅನ್ನುವಂಥದ್ದು ಡಾಕ್ಟರ್? ಸೊ ಅತಿಯಾದರೆ ಅಮೃತವು ವಿಷ. ಅಮೃತವು ವಿಷ. ಹೌದು. ಸೊ ಇದು ಗ್ಯಾಜೆಟ್ ಇಂದ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು ನಾವು ಡಿಫ್ರೆಂಟ್ ಫ್ಯಾಕ್ಟರ್ಸ್ ನ ಅನಲೈಸ್ ಮಾಡಬೇಕಾಗುತ್ತೆ. ಓಕೆ. ಸೊ ಅದರಲ್ಲಿ ಮೊದಲನೇದಾಗಿ ಯಾರು ಗ್ಯಾಜೆಟ್ ಅನ್ನು ಉಪಯೋಗಿಸ್ತಾರೆ. ಸೊ ನೀವು ಹೇಳ್ತಾರೆ ಮಕ್ಕಳಲ್ಲಿ. ಹೌದು. ಸೊ ಅದಕ್ಕೂ ಮುಂಚೆ ಮಕ್ಕಳಿಗಿನ್ನ ದೊಡ್ಡವರು ಎಷ್ಟು, ಮಕ್ಕಳ ಸುತ್ತಮುತ್ತ ಇರೋರು. ಯಾಕಂದ್ರೆ ಮಗು ಮಾತು ಕಲಿಬೇಕಂದ್ರೆ ಮಗುವನ್ನ ಯಾರಾದ್ರೂ ಮಾತಾಡಿಸ್ಬೇಕು. ಹೌದು. ಆ ಮಾತಾಡ್ಸೋರು ಬಿಸಿ ಇದ್ರೆ ಸೊ ಏನಾಗುತ್ತೆ, ಮಗು ಕಲಿಕೆ ಮೇಲೆ ಪರಿಣಾಮ ಬೀಳುತ್ತೆ. ಸೊ ಅದು ಒಂದು. ಸೆಕೆಂಡ್ ಥಿಂಗ್, ಈಗ ಮಗು ಯಾವ ವಯಸ್ಸಲ್ಲಿ ಗ್ಯಾಜೆಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ, ಎಷ್ಟೊತ್ತು ಮಗು ಗ್ಯಾಜೆಟ್ ಅನ್ನ ನೋಡುತ್ತೆ, ಯಾವ ಕಾರಣಕ್ಕೆ ಮಗು ಗ್ಯಾಜೆಟ್ ಅನ್ನ ನೋಡುತ್ತೆ ಅನ್ನೋದು ಇಂಪಾರ್ಟೆಂಟ್. ಸೊ ಈಗೇನಾಗುತ್ತೆ, ಕೆಲವರು ಗ್ಯಾಜೆಟ್ ಅನ್ನ ಯೂಸ್ ಮಾಡ್ತಾರೆ ಬಟ್ ಪ್ರಮಾಣ ಕಡಿಮೆ ಇರುವಾಗ್ಲೂ ಕೂಡ ಅವರು ಇಂಟರಾಕ್ಟಿವ್ ಆಗಿ ಉಪಯೋಗಿಸ್ತಾರೆ, ಮಗುಗೆ ಕೊಟ್ಟು ಬಿಡೋದಿಲ್ಲ. ಸೊ ಮಗು ಜೊತೆನೆ ಈಗ ಫಾರ್ ಎಕ್ಸಾಂಪಲ್ ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಇದರಲ್ಲಿ ಎಂತದ್ದು ಮೊಬೈಲ್ ಅಲ್ಲಿ ಅವೈಲೇಬಲ್ ಇರೋದ್ರಿಂದ ಮಗುವಿಗೆ ಕಲಿಸೋಕೋಸ್ಕರ ತಂದೆ ತಾಯಂದಿರು ಪಕ್ಕದಲ್ಲಿ ಕೂತು ಹೇಳಿಕೊಟ್ರೆ ಅದು ಡಿಫ್ರೆಂಟ್. ಅದೇ ಮಗುವಿಗೆ ಒಂದು ಹಾಕಿ ಕೊಟ್ರೆ ಅದು ಒಂದು ಡಿಫ್ರೆಂಟ್. ಸೊ ಇದೆಲ್ಲ ನೋಡುವಾಗ ಸಾಧಾರಣವಾಗಿ ನಾವು ನಮ್ಮ ಕಡೆಯಿಂದ ಹೇಳೋದೇನಂದ್ರೆ ಒಂದು ಅಟ್ಲೀಸ್ಟ್ 3 ರಿಂದ 4 ವರ್ಷ ಮಗು ಯಾವಾಗ ಕಮ್ಯುನಿಕೇಶನ್ ನಲ್ಲಿ ಇಂಡಿಪೆಂಡೆಂಟ್ ಆಗುತ್ತೆ ಅಲ್ಲಿ ತನಕ ಆದಷ್ಟು ಈ ಗ್ಯಾಜೆಟ್ ಅನ್ನ ಕೊಡೋದನ್ನ ಕಡಿಮೆ ಮಾಡಬೇಕು. ಓಕೆ. ಸೊ ಅದರಿಂದ ಮಗುಗೆ ಕಮ್ಯುನಿಕೇಶನ್ ಪ್ರಾಬ್ಲಮ್ಸ್ ಬೆಳೆಯುವಂಥದ್ದು ತುಂಬಾ ಕಡಿಮೆ. ಸೊ ಬಳಕೆ ಪರಿಣಾಮವನ್ನು ಬೀರುವಂತ ಚಾನ್ಸಸ್ ಇದೆ, ಬಟ್ ಆ ಬಳಕೆಯ ಮೇಲೆ ಡಿಪೆಂಡ್ ಆಗಿದೆ, ಬೀರುವಂತದ್ದು ಬೀರದೇ ಇರುವಂತದ್ದು, ಅದು ಯಾವ ರೀತಿಯಲ್ಲಿ ನಾವು ಅದನ್ನ ಉಪಯೋಗಿಸ್ತೇವೆ. ಎಸ್. ಇನ್ನು ಟ್ರೀಟ್ಮೆಂಟ್ಗಳ ವಿಚಾರಕ್ಕೆ ಬಂದ್ರೆ ಈ ರೀತಿಯ ಸಮಸ್ಯೆಗಳನ್ನ ಹೇಗೆ ಟ್ರೀಟ್ ಮಾಡ್ತೀರಿ ಡಾಕ್ಟರ್ ನೀವು? ಸೊ ಸಾಮಾನ್ಯವಾಗಿ ಟ್ರೀಟ್ಮೆಂಟ್ ಅಂತ ಬಂದ್ಬಿಟ್ರೆ ನಮ್ಮಲ್ಲಿ ಸ್ಪೀಚ್ ಪ್ರಾಬ್ಲಮ್ಸ್ಗೆ ಮೆಡಿಸಿನ್ ಅಂತ ಏನಿಲ್ಲ. ಸೊ ಕೆಲವರು ಮೆಡಿಸಿನ್ ಹುಡ್ಕೊಂಡು ಹೋಗ್ತಾರೆ. ನಮ್ಮಲ್ಲಿ ನಾವು ಒಂದು ಸ್ಪೆಷಲಿಸ್ಟ್ ಆದ್ರೂ ಕೂಡ ನಾವು ಹೇಳೋದೇನಂದ್ರೆ ಸ್ಪೀಚ್ಗೆ ಯಾವುದೇ ಸ್ಪೀಚ್ ಪ್ರಾಬ್ಲಮ್ಸ್ಗೆ ಯಾವುದೇ ಮೆಡಿಸಿನ್ಸ್ ಇಲ್ಲ. ಸೊ ಸ್ಪೆಸಿಫಿಕ್ ಪ್ರಾಬ್ಲಮ್ಸ್. ಸೊ ಅದೇ ರೀತಿ ಹಿಯರಿಂಗಿಗೆ ನೋಡಿದ್ರೆ ಹಿಯರಿಂಗ್ ಅಲ್ಲಿ ನಾವೇನ್ ಮಾಡ್ತೀವಿ, ಒಂದು ಅಸೆಸ್ಮೆಂಟ್ ಮಾಡಿ ಯಾವ ಪ್ರಾಬ್ಲಮ್ ಎಷ್ಟಿದೆ ಎಲ್ಲಿದೆ ಅನ್ನೋದು ನೋಡಿ ಅದು ಮೆಡಿಸಿನ್ ಅಥವಾ ಸರ್ಜರಿಯಿಂದ ಟ್ರೀಟ್ ಆಗುತ್ತಾ ಇಲ್ವಾ ಅನ್ನೋದನ್ನ ಕಂಡುಹಿಡ್ಕೊಂಡು ನಂತರ ಅವರಿಗೆ ಹಿಯರಿಂಗ್ ಏಡ್ಸ್ ಅಥವಾ ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರಿ ಆಗಬಹುದಾ ಅಂತ ನೋಡಿ ಅವರಿಗೆ ಅದನ್ನ ಮಾಡಿದ ನಂತರ ಅವರಿಗೆ ತರಬೇತಿಯನ್ನು ಕೂಡ ನೀಡಬೇಕಾಗುತ್ತೆ. ಓವರ್ ಆಲ್ ನೋಡಿದ್ರೆ ಸ್ಪೀಚ್ ಅಂಡ್ ಹಿಯರಿಂಗ್ ಪ್ರಾಬ್ಲಮ್ಗೆ ತರಬೇತಿ ಇಂಪಾರ್ಟೆಂಟ್. ಸೊ ಮಗುವಿಗೆ ಅಥವಾ ದೊಡ್ಡವರಿಗೆ ಆಗಲಿ ಮಾತನಾಡುವ ತರಬೇತಿ ತುಂಬಾ ಇಂಪಾರ್ಟೆಂಟ್. ಸೊ ಅದನ್ನ ನಾವು ಚಿಕ್ಕ ಮಕ್ಕಳಲ್ಲಾದ್ರೆ ಪೇರೆಂಟ್ಸ್ ಇನ್ವಾಲ್ವ್ಮೆಂಟ್ ಅಂತ ಮಾಡಿಕೊಂಡು ಪೇರೆಂಟ್ಸ್ ಜೊತೆ ನಾವು ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಮನೆಯಲ್ಲಿ ತರಬೇತಿ ಮಾಡಬಹುದು, ಮಗುವನ್ನ ಮಾತಾಡೋ ತರ ನಾವು ಹೇಗೆ ಮಾಡಬಹುದು ಅಂತ ಕೆಲವೊಂದು ಸ್ಟ್ರಾಟಜೀಸ್ ಉಪಯೋಗಿಸ್ಕೊಂಡು ಅದಕ್ಕೆ ಸ್ಪೆಸಿಫಿಕ್ ಆದ ಆಕ್ಟಿವಿಟೀಸ್ ನ ನಾವು ಡೆವಲಪ್ ಮಾಡಿಕೊಂಡು ತಂದೆ ತಾಯಿಯಂದ್ರನ್ನ ಇನ್ವಾಲ್ವ್ ಮಾಡಿಕೊಂಡು ನಾವು ಥೆರಪಿ ಸೆಷನ್ ಅಲ್ಲಿ ನಾವು ಹೇಗೆ ಮಾಡ್ತೀವಿ, ಅವರು ಮನೆಯಲ್ಲಿ ಹೇಗೆ ಮಾಡಬಹುದು ಅನ್ನೋದನ್ನ ನಾವು ಅವರಿಗೆ ತರಬೇತಿಯನ್ನ ಕೊಡ್ತೇವೆ. ಮಗುಗೂ ತರಬೇತಿ ಮತ್ತೆ ತಂದೆ ತಾಯಂದರಿಗೂ ಕೂಡ ತರಬೇತಿ. ಓಕೆ. ಇನ್ನು ಸ್ಪೀಚ್ ಥೆರಪಿಯ ವಿಚಾರಕ್ಕೆ ಬಂದ್ರೆ ಕೆಲವೊಂದು ಜನರಲ್ಲಿ ಇರುವಂತಹ ಒಂದು ನಂಬಿಕೆ ಅಥವಾ ಒಂದು ಅಭಿಪ್ರಾಯ ಅಂತ ಹೇಳಿದ್ರೆ ಅದು ಮಕ್ಕಳಿಗೆ ಮಾತ್ರ ಅನ್ನುವಂಥದ್ದು, ವಯಸ್ಕರಿಗೆ ಆಗೋದಿಲ್ಲ ಅನ್ನುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಡಾಕ್ಟರ್? ಇಲ್ಲ, ಇದು ಸುಳ್ಳು. ಕಮ್ಯುನಿಕೇಶನ್ ಪ್ರಾಬ್ಲಮ್ಸ್ ಯಾವ ಏಜಿನವರಿಗಿದ್ರು ಕೂಡ ಯಾವ ವಯಸ್ಸಿನಲ್ಲೂ ಕೂಡ ಬರುವಂತದ್ದು. ಹಾಗಿದ್ಮೇಲೆ ಚಿಕ್ಕವರು ದೊಡ್ಡವರು ಅಂತ ಮಕ್ಕಳಿಗೆ ಇಲ್ವೇ ಇಲ್ಲ. ಸೊ ಹಾಗೆ ನೋಡುವಾಗ ನಾನು ಈಗಾಗಲೇ ಮೆನ್ಷನ್ ಮಾಡಿದ್ನಿ. ಸೊ ದೊಡ್ಡವರಲ್ಲಿ ಏನಕ್ಕೆ, ದೊಡ್ಡವರಲ್ಲಿ ಸಾಮಾನ್ಯವಾಗಿ ಹಿಯರಿಂಗ್ ಇಶ್ಯೂಸ್ ಬರಬಹುದು. ಸೆಕೆಂಡ್ ಥಿಂಗ್ ಅಂತಂದ್ರೆ ಅದೇ ನಾನು ಹೇಳಿದ ಸ್ಟ್ರೋಕ್ ಆದ ನಂತರ ಮಾತಿನ ಪ್ರಾಬ್ಲಮ್ಸು, ಕೆಲವೊಮ್ಮೆ ಏನಾಗುತ್ತೆ ಈವನ್ ಸ್ವಾಲೋಯಿಂಗ್ ಪ್ರಾಬ್ಲಮ್ ಕೂಡ ಬರುತ್ತೆ. ಅದು ನಮ್ಮ ಸ್ಪೆಷಾಲಿಟಿ ಅಂಡರಲ್ಲಿ ನಾವೇ ಟ್ರೀಟ್ ಮಾಡುವಂಥದ್ದು. ಸ್ವಾಲೋಯಿಂಗ್ ನುಂಗುವ ಸಮಸ್ಯೆಗಳು ಬರುವಂಥದ್ದು.
ಹೌದು. ಸೊ ಅಂಥ ಪ್ರಾಬ್ಲಮ್ಸು ಈವನ್ ವಯಸ್ಕರಲ್ಲಿ ತುಂಬ ಬರ್ತದೆ. ಸೊ ಎಲ್ಲ ವಯಸ್ಸಿನವರೆಗೂ ಕೂಡ ನಮ್ಮಲ್ಲಿ ಒಂದು ಟ್ರೀಟ್ಮೆಂಟ್ ಅನ್ನೋದು ಕಮ್ಯುನಿಕೇಶನ್ ಪ್ರಾಬ್ಲಮ್ಗೆ ಟ್ರೀಟ್ಮೆಂಟ್ ಅನ್ನೋದು ಇದ್ದೇ ಇದೆ. ಮಕ್ಕಳಿಗೆ ಮಾತ್ರ ಅಲ್ಲ. ಕೇವಲ ಮಕ್ಕಳಿಗೆ ಮಾತ್ರ ಸೀಮಿತ ಅನ್ನುವಂಥದ್ದು ಸರಿಯಾದ ವಿಚಾರ ಅಲ್ಲ ಅನ್ನುವಂಥದ್ದು. ಅಂದರೆ ಬಹುಶಃ ನಾವು ಗಮನಿಸಿದರೆ ಈ ಒಂದು ಟ್ರೀಟ್ಮೆಂಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮೂಢನಂಬಿಕೆಗಳು ಕೂಡ ಇದೆ ಅನ್ನುವಂಥದ್ದು. ಗ್ರಾಮೀಣ ಭಾಗವನ್ನು ಗಮನಿಸಿದರೆ ಗ್ರಾಮೀಣ ಭಾಗಗಳಲ್ಲಿ ಅನೇಕರು ಈ ರೀತಿಯ ಸಮಸ್ಯೆಗಳಿಗೆ ನಾನಾ ಕಾರಣಗಳನ್ನು ಹೇಳಿಕೊಂಡು ಹೋಗುವಂಥದ್ದು. ಅದರ ಜೊತೆಗೆ ಇನ್ನು ಕೆಲವೊಂದು ಮಕ್ಕಳ ವಿಚಾರಕ್ಕೆ ಬಂದರೆ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳನ್ನು ಕಂಪೇರ್ ಮಾಡಿದರೆ ಗಂಡು ಮಕ್ಕಳಲ್ಲಿ ಬೆಳವಣಿಗೆ ಸ್ವಲ್ಪ ನಿಧಾನ ಅನ್ನುವಂಥ ಒಂದು ವಿಚಾರಗಳು. ಅಂದರೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಕಂಪೇರ್ ಮಾಡಿದರೆ ಹೆಣ್ಣು ಮಕ್ಕಳು ಬೇಗ ಮಾತನಾಡ್ತಾರೆ, ಗಂಡು ಮಕ್ಕಳು ಮಾತನಾಡೋದು ಆರಂಭ ಮಾಡುವಂಥದ್ದು ತಡ ಅನ್ನುವಂಥದ್ದು. ಸೊ ಇದು ಎಷ್ಟರ ಮಟ್ಟಿಗೆ ಗಮನ ಹರಿಸಬೇಕಾದಂಥ ವಿಚಾರ ಮತ್ತು ಎಷ್ಟು ಸೀರಿಯಸ್ ಆದಂಥ ವಿಚಾರ ಅಂತ. ಸೊ ಅದು ಸಾಧಾರಣವಾಗಿ ಎಲ್ಲ ಕಡೆಯಲ್ಲೂ ನೋಡಿದ್ರೆ ಹೆಣ್ಣು ಮಕ್ಕಳು ಸ್ವಲ್ಪ ಚಾಲ್ತಿ ಜಾಸ್ತಿ, ಅಂದ್ರೆ ಅವರು ಕಲಿಯೋದು ತುಂಬಾ ಫಾಸ್ಟ್ ಇರ್ತದೆ. ಬಟ್ ಹಾಗೆ ನೋಡುವಾಗ ದೇರ್ ಇಸ್ ಅ ಡಿಫ್ರೆನ್ಸ್ ಗಂಡು ಮಕ್ಕಳಿಗೆ ಮತ್ತೆ ಹೆಣ್ಣು ಮಕ್ಕಳಿಗೆ ಕಲಿಯೋ ರೀತಿಯಲ್ಲಿ ಇರ್ತದೆ. ಬಟ್ ನಾವು ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದನ್ನ ನೋಡ್ಕೊಳ್ಬೇಕಾಗುತ್ತೆ. ಈಗ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ವರ್ಷದ ಮಗು ಈಗ ಫಾರ್ ಎಕ್ಸಾಂಪಲ್ ಅಪ್ಪ ಅಮ್ಮ ಅಂತ ಹೇಳ್ಬೇಕಾದ್ರೆ ಮಗುಗೆ 1 ವರ್ಷದಿಂದ 1 ವರ್ಷದ 3-4 ತಿಂಗಳು ಅಷ್ಟು ವಯಸ್ಸೊಳಗಡೆ ಅಪ್ಪ ಅಮ್ಮ ಅಂತ ಹೇಳೋದು. ಸೊ ಜನರಲಿ ನಾರ್ಮಲ್ ಆಗಿ ಹೇಳೋದು. ಸೊ ಹೆಣ್ಣು ಮಕ್ಕಳಾದ್ರೆ ಅವರೊಂದು 1 ವರ್ಷಕ್ಕೆ ಹೇಳ್ಬಹುದು, ಬಟ್ ಗಂಡು ಮಕ್ಕಳಾದ್ರೆ 1 ವರ್ಷದ 4 ತಿಂಗಳು. ಬಟ್ ಅದು ಸ್ಟಿಲ್ ನಾರ್ಮಲ್. ಸೊ ಯಾಕೆಂತಂದ್ರೆ ನಾವು ಡೆವಲಪ್ಮೆಂಟಲ್ ಸ್ಟೇಜಸ್ ನ ನೋಡುವಾಗ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಒಂದು ರೇಂಜ್ ಅಂತ ನಾವು ನೋಡ್ತೇವೆ. ಸೊ ಎಲ್ಲ ಮಕ್ಕಳು ಒಂದೇ ದಿನ ಮಾತಾಡೋದಿಲ್ಲ. ಸೊ 1-2 ತಿಂಗಳು ಆಚೀಚೆ ಆಗುತ್ತೆ. ಸೊ ಫಸ್ಟ್ ಹೆಣ್ಣು ಮಕ್ಕಳು ಕರೀತಾರೆ, ಆಮೇಲೆ ಗಂಡು ಮಕ್ಕಳು. ಆ ತರ ಸಾಧಾರಣ ಇದ್ದೇ ಇರ್ತದೆ. ಬಟ್ ಆ ಡಿಫರೆನ್ಸ್ ಏನಾದ್ರೂ ಜಾಸ್ತಿ ಆಯ್ತು ಅಂತಂದ್ರೆ ಡೆಫಿನೆಟ್ಲಿ ಅದಕ್ಕೆ ನಾವು ಒಂದು ಅಟೆನ್ಷನ್ ಕೊಡ್ಬೇಕಾಗುತ್ತೆ. ಸೊ ಏನಾದ್ರೂ ಈಗ 2.5 ವರ್ಷ ಆಯ್ತು, ಇನ್ನು ಅಪ್ಪ ಅಮ್ಮ ಅಂತ ಇನ್ನು ಹೇಳಲಿಲ್ಲ ಗಂಡು ಮಗು ಅಂತ ಸುಮ್ಮನೆ ಇರೋದಕ್ಕಿಂತ ಅದನ್ನ ಮಗುನ ಅದಕ್ಕೆ ನಂತರ ಏನ್ ಮಾಡ್ಬೇಕನ್ನೋದನ್ನ ನೋಡ್ಬೇಕಾಗತ್ತೆ. ಸೊ ಇದು ಗಮನ ಹರಿಸಬೇಕಾದಂತ ವಿಚಾರ. ಆದ್ರೆ ಸುಮ್ಮನೆ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ನಾರ್ಮಲ್ ಗಿಂತ ಜಾಸ್ತಿ ಸಮಯ ತಗೊಂಡ್ರೆ ಮಾತ್ರ ಗಮನ ವೈದ್ಯರಲ್ಲಿಗೆ ಕರ್ಕೊಂಡು ಬರಬೇಕಾಗುತ್ತೆ ಅನ್ನುವಂಥದ್ದು. ಡಾಕ್ಟರ್, ಈಗಾಗಲೇ ನಾನು ಕೆಲವೊಂದು ಅಭಿಪ್ರಾಯಗಳು ಅಥವಾ ತಪ್ಪು ಕಲ್ಪನೆಗಳ ಬಗ್ಗೆ ಮಾತನಾಡ್ತಾ ಇದ್ದೆ. ಬಹುಶಃ ಕೆಲವೊಂದು ಪೋಷಕರಲ್ಲಿ ತಮ್ಮ ಮಕ್ಕಳ ಬಗ್ಗೆ ಇರುವಂತಹ ಒಂದು ವಿಚಾರ ಅಂತ ಹೇಳಿದ್ರೆ, ಇಲ್ಲ ನಮ್ಮ ಮಕ್ಕಳು ಅದನ್ನ ದಾಟಿ ಬರ್ತಾರೆ, ಆ ಸಮಸ್ಯೆಗಳನ್ನ ಅವರೇ ಸರಿಪಡಿಸಿಕೊಳ್ತಾರೆ, ಬೆಳೀತಾ ಇದ್ದ ಹಾಗೆ ಸರಿಯಾಗುತ್ತಾ ಹೋಗುತ್ತೆ ಅನ್ನುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಸರಿ ಮತ್ತು ಎಷ್ಟು ಅಪಾಯಕಾರಿ ಅನ್ನುವಂಥದ್ದು? ಕೆಲವೊಮ್ಮೆ ಏನಾಗುತ್ತೆ, ನಾವು ಅಬ್ಸರ್ವ್ ಮಾಡುವಾಗ ಆಕ್ಚುಲಿ ಇಟ್ ಈಸ್ ಎ ರಿಸ್ಕ್ ಅಂತ ಹೇಳ್ಬಹುದು. ನಾವು ಹಾಗೆ ಒಂದು ಇಗ್ನೋರ್ ಮಾಡೋದು, ಮಗು ತನ್ನಷ್ಟಕ್ಕೆ ತಾನೇ ಕಲ್ತ್ಕೊಳ್ತಾನೆ ಅನ್ನೋದು ಅಂದ್ಕೊಂಡು ಇಗ್ನೋರ್ ಮಾಡೋದು ಒಂದು ರಿಸ್ಕ್. ಸೊ ಕೆಲವೊಮ್ಮೆ 20ರಿಂದ 30% ಮಕ್ಕಳು ಅವರಷ್ಟಕ್ಕೆ ಅವರು ಕಲಿತಾರೆ. ಕೆಲವೊಂದಷ್ಟು ವಯಸ್ಸಿನಲ್ಲಿ ಡಿಲೇ ಇರ್ತದೆ, ಬಟ್ ಆಮೇಲೆ ಸ್ವಲ್ಪ ವರ್ಷದ ನಂತರ ಅವರು ಕಲ್ತ್ಕೊಳ್ತಾರೆ. ಬಟ್ ಇಟ್ ಈಸ್ ಅ ರಿಸ್ಕ್. ಸೊ ಹಾಗಿರುವಾಗ ಏನಾಗುತ್ತೆ ಅಂತಂದ್ರೆ, ಆ ಅರ್ಲಿ ಡಿಲೇ, ಮಗು ಕಲಿಯೋದು ನಿಧಾನ ಆದಾಗ ಯೂಶಲಿ ಆಗುವಂತ ಪ್ರಾಬ್ಲಮ್ ಎಜುಕೇಶನಲ್ ಇಶ್ಯೂಸ್. ಸೊ ಒಂದ್ಸರಿ ಮಗು ಶಾಲೆಗೆ ಹೋದಾಗ ಆ ಡಿಲೇ ಏನಿದೆ ಚಿಕ್ಕವರಿದ್ದಾಗ, ಅದೇ ಡಿಲೇ ಈವನ್ ಎಜುಕೇಶನಲ್ಲೂ ಕೂಡ ಕಂಡು ಬರುತ್ತೆ. ಸೊ ಈಗ ಒಂದು ಮಗು 4 ವರ್ಷದವನು ಬಟ್ ಮಾತಾಡೋ ರೀತಿ ನೋಡಿದ್ರೆ 2 ವರ್ಷ ಅಂತ ನಾವೇನ್ ಅಂದ್ಕೊಳ್ತೀವಿ. ಬಟ್ ಅದೇ ಮಗು ಶಾಲೆಗೆ ಹೋದ್ರೆ 4ನೇ ತರಗತಿಗೆ ಹೋದ್ರೆ ಕಲಿಯೋದು 1 ಅಥವಾ 2ನೇ ತರಗತಿ ಲೆವೆಲ್ಗೆ ಇರ್ತದೆ. ಸೊ ಅದೇ ಡಿಲೇ ಕಂಟಿನ್ಯೂ ಆದಾಗ ಮಗುವಿಗೆ ಎಜುಕೇಶನಲ್ ಇಶ್ಯೂಸ್ ತುಂಬಾ ಆಗುತ್ತೆ. ಬಟ್ ಇಟ್ ಈಸ್ ಎ ರಿಸ್ಕ್. ಸೊ ನಾವು ಯಾವತ್ತೂ ಆ ಒಂದು ಅಸಂಪ್ಷನ್ ಅಲ್ಲಿ ಹೋಗೋದು ಬೇಡ. ಈಗ ಕಲ್ತ್ಕೊಳ್ತಾನೆ ಅನ್ನೋದು, ಕೆಲ ಮಕ್ಕಳು ಕಲ್ತ್ಕೊಳ್ತಾರೆ, ಕೆಲ ಮಕ್ಕಳು ಆಗೋದಿಲ್ಲ. 20ರಿಂದ 30% ಮಾತ್ರ ಮಕ್ಕಳು ಮಾತ್ರ ಆ ತರ ಔಟ್ ಗ್ರೋ ಆಗುವಂಥದ್ದು, ಬೆಳವಣಿಗೆ ಹೊಂದ್ಕೊಳ್ಳುವಂಥದ್ದು. ಬಟ್ ಮೆಜಾರಿಟಿ ಆಗೋದಿಲ್ಲ. ಸೊ ಹಾಗಿರುವಾಗ ಒಂದು ಟೆಸ್ಟಿಂಗ್ ನಿರ್ಲಕ್ಷ್ಯ ತೋರಿಸುವಂಥದ್ದು ಸರಿಯಲ್ಲ. ಡಾಕ್ಟರ್, ಈಗ ಒಂದು ವಿಶೇಷವಾದ ಒಂದು ಸನ್ನಿವೇಶವನ್ನು ನಾವು ಗಮನಿಸಿದ್ರೆ, ಒಬ್ಬ ಅಂದ್ರೆ ಮಕ್ಕಳು ಆಲ್ಮೋಸ್ಟ್ ಒಂದು 4 ವರ್ಷ ಮಗುವಿಗೆ ಆಗಿದೆ, ಯಾವುದೇ ರೀತಿಯ ಮಾತಿನ ಒಂದು ಬೆಳವಣಿಗೆಗಳಿಲ್ಲ, ಯಾವುದೇ ರೀತಿಯ ಮಾತನಾಡ್ತಾ ಇಲ್ಲ. ಅಂದ್ರೆ ಬಹುಶಃ ಯಾವುದೋ ಒಂದು ಕಾರಣಕ್ಕೆ ನಿರ್ಲಕ್ಷ್ಯವನ್ನ ಮಾಡಿದ್ರು, ಬಹುಶಃ ಯಾರು ಹೇಳಿದ್ರು ಇಲ್ಲ, ತಜ್ಞರ ಬಳಿ ಕರೆದುಕೊಂಡು ಹೋದ್ರೆ ಅವರು ಸೂಕ್ತ ಚಿಕಿತ್ಸೆಯನ್ನ ಕೊಡುವಂತ ಚಾನ್ಸಸ್ ಇರುತ್ತೆ, ಸರಿಯಾಗುವಂತ ಚಾನ್ಸಸ್ ಇರುತ್ತೆ ಅನ್ನುವಂಥದ್ದು. ಅಂದ್ರೆ ಬಹುಶಃ ನಾವು ಗಮನಿಸಿದ್ರೆ, ಅಂದ್ರೆ ಸಣ್ಣಂದಿನಿಂದಲೇ ಈ ಒಂದು ಮಾತಿನ ಪ್ರಕ್ರಿಯೆಗಳು ಆರಂಭಗೊಂಡ್ರೆ ಅದು ಈಸಿಯಾಗಿ ಹೋಗುತ್ತೆ. ಸಂದರ್ಭದಲ್ಲಿ ಬಂದ್ರೆ ಅದು ಸರಿಯಾಗೋದಕ್ಕೆ ಸಾಧ್ಯತೆ ಇದೆ. ಹೌದು, ನಾವು ಇಂಪಾರ್ಟೆಂಟ್ ಆಗಿ ಒಂದು ವಿಷಯ ಇಲ್ಲಿ ಹೇಳೋಕೆ ಇಷ್ಟಪಡೋದೇನಂತಂದ್ರೆ, ಬೆಳವಣಿಗೆ ಸಮಯದಲ್ಲಿ ಬಿಗಿನಿಂಗ್ ಆಫ್ ದ ಡೆವಲಪ್ಮೆಂಟ್ ಅಲ್ಲಿ ಬುದ್ಧಿ ವಿಕಾಸ, ಬ್ರೈನ್ ಡೆವಲಪ್ಮೆಂಟ್ ಅಂತ ನಾವೇನೇಂತ ಹೇಳ್ತೀವಿ,
ಅದು ಅರ್ಲಿ ಏಜಸ್ ಅಲ್ಲಿ ಆಗೋದು. ಬ್ರೈನ್ ಪ್ಲಾಸ್ಟಿಸಿಟಿ ಅಂತ ನಮ್ಮ ಭಾಷೆಯಲ್ಲಿ ನಾವು ಹೇಳ್ತೀವಿ. ಸೊ ಮಗು ಕಲಿಯೋದು ತುಂಬಾ ಫಾಸ್ಟ್ ಆಗಿರುತ್ತೆ ಆ ವಯಸ್ಸಲ್ಲಿ. ಬುದ್ಧಿ ಬೆಳವಣಿಗೆ, ಮೆದುಳಿನ ಬೆಳವಣಿಗೆ ಆಗುವಾಗ ಜಾಸ್ತಿ ಅದಕ್ಕೆ ಸ್ಟಿಮ್ಯುಲೇಷನ್ ಬೇಕಾಗುದಿಲ್ಲ. ಸೊ ಅದೇ ವಯಸ್ಸಾಗ್ತಾ ಆಗ್ತಾ ಮೆದುಳಿನ ಬೆಳವಣಿಗೆ ಕುಂಠಿತ ಆಗ್ತಾ ಆಗ್ತಾ ನಾವು 100 ಮಾತಾಡಿದ್ರೆ ಮಗು 1 ಮಾತಾಡ್ತದೆ. ಸೊ ಅದೇ ನಾವು ಚಿಕ್ಕ ವಯಸ್ಸಿನಲ್ಲಿ ಮಾತಾಡ್ಸಿದ್ರೆ ಅಥವಾ ಸ್ಟಿಮ್ಯುಲೇಟ್ ಮಾಡಿದ್ರೆ ನಾವು 1 ಮಾತಾಡಿದ್ರೆ ಮಗು 2 ಮಾತಾಡುತ್ತೆ. ಸೊ ಆ ಒಂದು ಅನುಭವ ನಮ್ಮಲ್ಲಿ ಇಟ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಅರ್ಲಿ ಪೀರಿಯಡ್ ಅಂತ ಏನ್ ಹೇಳ್ತೀವಿ ಅದನ್ನ ನಿರ್ಲಕ್ಷ್ಯ ಮಾಡಲೇಬಾರದು. ಏನ್ ಮಾಡೋದಿದ್ರು ಕೂಡ ವಿದಿನ್ ದ ಏಜ್ ಆಫ್ 7 to 8 years ನಾವು ಆದಷ್ಟು ಟ್ರೀಟ್ಮೆಂಟ್ ಇರ್ಬೋದು, ಇನ್ನೊಂದು ಎಕ್ಸಸೈಸಸ್ ಇರ್ಬೋದು, ಟ್ರೈನಿಂಗ್ ಬೇಸ್ ಏನೇ ಇರಬಹುದು, ಅದನ್ನ ಚಿಕ್ಕ ಮಕ್ಕಳಲ್ಲಿ ಮಾಡುವಂಥದ್ದು ಅತ್ಯಮೂಲ್ಯ. ಸೊ ಮಾಡಿದ್ರೆ ಅದನ್ನು ಸರಿಪಡಿಸುವಂತ ಸಾಧ್ಯತೆಗಳು ಇರುತ್ತೆ. ಬಹುಶಃ ಈಗಿನ ಒಂದು ಕಾಲಘಟ್ಟದ ವಿಚಾರಕ್ಕೆ ಬಂದರೆ ಬಹುಶಃ ಕೋವಿಡ್ ಅನ್ನುವಂಥದ್ದು ನಮಗೆ ಸಾಮಾಜಿಕ ಅಂತರದ ಒಂದು ಬಹಳ ದೊಡ್ಡ ಪಾಠವನ್ನು ಹೇಳಿರುವಂಥದ್ದು, ಬಹುಶಃ ಅದರ ಒಂದು ಅನಿವಾರ್ಯತೆಯನ್ನು ಸೃಷ್ಟಿಸಿರುವಂಥದ್ದು. ಆದರೆ ಈ ಒಂದು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಟ್ರೀಟ್ಮೆಂಟ್ನ ವಿಚಾರಕ್ಕೆ ಬಂದರೆ ಕನಿಷ್ಠ ಅದು ಅಂದರೆ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿಕೊಂಡು ಚಿಕಿತ್ಸೆ ಕೊಡುವಂಥದ್ದು ಅಂತೂ ಅಸಾಧ್ಯ. ಯಾಕಂತ ಹೇಳಿದ್ರೆ ಹತ್ತಿರದ ಒಂದು ಬೇಕಾಗತ್ತೆ, ಸಂವಹನ ಬೇಕಾಗತ್ತೆ. ಸೊ ಇಂಥ ಟೈಮಲ್ಲಿ ಯಾವ ರೀತಿ ಇತ್ತು ತಮ್ಮ ಒಂದು ಚಿಕಿತ್ಸಾ ವಿಧಾನಗಳು? ಹೇಗೆ ಈ ಒಂದು ಚಾಲೆಂಜನ್ನು ತಾವು ಕಂಪ್ಲೀಟ್ ಮಾಡಿದ್ರೆ? ಓಕೆ, ಸೊ ಅದನ್ನ ನಾವು ನೋಡಿದ್ರೆ COVID-19 ನಮ್ಮ ಥೆರಪಿಗೆ, ನಮ್ಮ ಪ್ರಾಕ್ಟೀಸಿಗೆ ಏನು ಅಷ್ಟು ತೊಂದರೆ ಮಾಡಲಿಲ್ಲ ಅಂತ ಹೇಳ್ಬಹುದು. ಯಾಕಂದ್ರೆ ಒಂದು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್, ನಾವು ಟೆಲಿ ಪ್ರಾಕ್ಟೀಸ್ ಅಂತ ಏನಂತ ಶುರು ಮಾಡ್ಕೊಂಡಿದ್ದೀವಿ, ಟೆಲಿ ರಿಹ್ಯಾಬಿಲಿಟೇಷನ್ ಅಂತ. ಸೊ ಈಗ ನೀವು ಬೇರೆ ಬೇರೆ ಹಾಸ್ಪಿಟಲ್ಸ್ ಅಲ್ಲಿ ಈಗ ಟೆಲಿ ಕನ್ಸಲ್ಟೇಷನ್ಸ್ ಅಂತ ಮಾಡ್ಕೊಂಡಿರ್ತಾರೆ, ಫೋನ್ ಥ್ರೂ ಡಾಕ್ಟರ್ನ ಕನ್ಸಲ್ಟ್ ಮಾಡುವಂಥದ್ದು. ಸೊ ಅದೇ ರೀತಿ ನಮ್ಮಲ್ಲೂ ಕೂಡ ಟೆಲಿ ಕನ್ಸಲ್ಟೇಷನ್, ಟೆಲಿ ರಿಹ್ಯಾಬಿಲಿಟೇಷನ್ ಅಂತ ನಾವು ಮಾಡ್ತೀವಿ. ಇಲ್ಲಿ ಅಂತಂದ್ರೆ ಮಗು ಬರೋ ಅವಶ್ಯಕತೆ ಇಲ್ಲ, ಅಥವಾ ದೊಡ್ಡವರೇ ಆಗಲಿ ಯಾರಿಗಾದ್ರೂ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇದ್ರೆ ಬರೋ ಅವಶ್ಯಕತೆ ಇಲ್ಲ, ಅನ್ಲೆಸ್ ಅವ್ರಿಗೆ ಹಿಯರಿಂಗ್ ಏಡ್ಸು ಆ ಥರದ್ದು ಏನಾದರೂ ಸಮಸ್ಯೆ ಇದ್ರೆ, ರಿಪೇರ್ಸ್ ಇದ್ರೆ ಅಂಥದ್ದು. ಅದು ಬಿಟ್ಟರೆ ದಿನನಿತ್ಯದ ತರಬೇತಿಗೆ ಅವರು ಬರೋ ಅವಶ್ಯಕತೆ ಇಲ್ಲ. ಆದಷ್ಟು ಆ ಕಾಂಟ್ಯಾಕ್ಟ್ಸ್ ಅನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು. ಈಗ ತರಬೇತಿ ಅಂದ್ರೆ ಅದು 1 ದಿವಸದ್ದಲ್ಲ, ಅದು ಆನ್ ಗೋಯಿಂಗ್ ಪ್ರಾಸೆಸ್, ನಿರಂತರವಾಗಿ ಆಗುವಂಥದ್ದು. ಸೊ ಎವ್ರಿ ಡೇ ಬರೋ ಅಗತ್ಯ ಇಲ್ಲ. ಸೊ ಅದರಲ್ಲಿ ಏನಾಗುತ್ತೆ, ಟೆಲಿ ರಿಹ್ಯಾಬಿಲಿಟೇಷನ್ ಒಂದು ಫೋನ್ ಥ್ರೂ ಮಾಡಬಹುದು. ಯಾಕಂದ್ರೆ ಕೆಲವು ಜಾಗಗಳಲ್ಲಿ ಇಂಟರ್ನೆಟ್ ಸೌಲಭ್ಯ ಇರೋದಿಲ್ಲ, ಸೊ ಆಕ್ಸೆಸಿಬಿಲಿಟಿ ಇರೋದಿಲ್ಲ. ಅಂತವರಲ್ಲಿ ಜಸ್ಟ್ ಒಂದು ಫೋನ್ ಮುಖಾಂತರ ಪೇರೆಂಟ್ಸ್ ಹತ್ರ ಮಾತಾಡಿ ಅವರಿಗೆ ಫೋನ್ ಮುಖಾಂತರನೇ ಅವ್ರಿಗೆ ಟ್ರೈನಿಂಗ್ ಮಾಡುವಂಥದ್ದು ಪೇರೆಂಟ್ಸ್ಗೆ. ಆಮೇಲೆ ಸ್ವಲ್ಪ ದೊಡ್ಡ ಮಕ್ಕಳು, ಆಮೇಲೆ ಅದ್ರ ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಇರುವಂಥದ್ದು, ಅವರಿಗೆ ನಾವೇನೀಗ ಆನ್ಲೈನ್ ಕ್ಲಾಸಸ್ ಅಂತ ಏನು ಹೇಳ್ತಾ ಇದ್ದಾರೆ ಅದೇ ರೀತಿಯ ಸೌಲಭ್ಯನ ಉಪಯೋಗಿಸ್ಕೊಂಡು ಅವ್ರಿಗೆ ಒಂದು ಟ್ರೈನಿಂಗ್ ಅನ್ನ ಕುಂತಲ್ಲೇ ನಾವು ಮಾಡಬಹುದು. ಅವರ ಬರೋ ಅವಶ್ಯಕತೆ ನಮ್ಮ ಹತ್ರ ಇರೋದಿಲ್ಲ. ಓಕೆ, ಸೊ ಹೀಗಾಗಿ ಇಂತಹ ಒಂದು ತಂತ್ರಜ್ಞಾನದ ಮೂಲಕ ಯಶಸ್ವಿಯಾಗಿ ಕೋವಿಡ್ ಸಮಯದಲ್ಲೂ ಕೂಡ ಟ್ರೀಟ್ಮೆಂಟ್ ಕೊಡುವಂತಹ ಕೆಲಸಗಳಾಗ್ತಾ ಇದೆ. ಎಸ್ ಸರ್, ಇನ್ನು ಕೊನೆಯದಾಗಿ ಒಂದು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅವೇರ್ನೆಸ್ ವೀಕ್ನ ಬಗ್ಗೆ ಮಾತನಾಡೋದಿದ್ರೆ ಏನು ಹೇಳ್ತಾರೆ? ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅವೇರ್ನೆಸ್ ವೀಕ್ ಕೊನೆಯದಾಗಿ ಹೇಳೋಕೆ ಏನು ಇಷ್ಟಪಡ್ತೀನಿ ಅಂದರೆ, ಯಾರಿಗಾದರೂ ಮಾತು, ಭಾಷೆ ಅಥವಾ ಕೇಳೋ ಸಮಸ್ಯೆ ಇದ್ದರೆ ನಿರ್ಲಕ್ಷ್ಯ ತೋರಿಸದೆ ಮೊದಲ ಹಂತದಲ್ಲೇ ಬಂದು ಐಡೆಂಟಿಫೈ ಮಾಡಿಕೊಂಡು, ಟೆಸ್ಟ್ ಮಾಡಿಕೊಂಡು, ಏನು ಪ್ರಾಬ್ಲಮ್ ಅಂತ ಡಿಟೆಕ್ಟ್ ಮಾಡಿಕೊಂಡು ಅದಕ್ಕೆ ತಕ್ಕ ಟ್ರೀಟ್ಮೆಂಟನ್ನು ತಗೊಂಡ್ರೆ ಆದಷ್ಟು ಅದರಿಂದ ಆಗುವಂಥ ಇಂಪ್ಯಾಕ್ಟ್ಗಳು, ಎಫೆಕ್ಟ್ಗಳು ತುಂಬ ಕಡಿಮೆ ಆಗುತ್ತೆ. ಸೊ ಚಿಕ್ಕ ಮಕ್ಕಳಲ್ಲಿ ಬೇಸಿಕಲಿ ಟೈಮ್ ವೇಸ್ಟ್ ಮಾಡೋದು ಮಾಡಲೇಬಾರ್ದು, ಸರಿಯಲ್ಲ. ಸೊ ನಾನು ಇಷ್ಟನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್, ಅಂದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಬಗ್ಗೆ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಅದರಲ್ಲೂ ಕೂಡ ಈ ಒಂದು ವಾಕ್ ಮತ್ತು ಶ್ರವಣ ವಿಭಾಗಕ್ಕೆ ಸಂಬಂಧಪಟ್ಟದ್ದನ್ನ ಖಂಡಿತವಾಗ್ಲೂ ನಿರ್ಲಕ್ಷ್ಯ ಮಾಡಲೇಬಾರ್ದು. ಅಂತ ಹೇಳಿದ್ರೆ ಇಡೀ ಬಹುಶಃ ಬೇರೆ ಅಂಗಗಳಿಗೆ ಏನಾದ್ರೂ ಸಮಸ್ಯೆ ಇದ್ರೆ ಅದನ್ನ ಪರ್ಯಾಯ ವ್ಯವಸ್ಥೆಗಳ ಮೂಲಕ ಸರಿಪಡಿಸಿಕೊಳ್ಳಬಹುದು. ಆದ್ರೆ ಇದಕ್ಕೆ ಅಂತ ಚಾನ್ಸಸ್ ಕಡಿಮೆ, ಅದು ಇಡೀ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಜಾಗೃತಿಯನ್ನ ಮೂಡಿಸಿಕೊಂಡು ಈ ಬಗ್ಗೆ ಎಚ್ಚರವಾಗಿರ್ಬೇಕು ಅನ್ನುವಂಥದ್ದು. ಎಸ್ ಸರ್, ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಅಂದರೆ ಬಹುಶಃ ನಾವು ಗಮನಿಸಿದ ಹಾಗೆ ಎಲ್ರಿಗೂ ಈ ಬಗ್ಗೆ ಅರಿವು ಸ್ವಲ್ಪ ಕಡಿಮೆ ಅನ್ನುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಯಾಕಾಗಿ ಇಂತಹ ಒಂದು ಕಾರ್ಯಕ್ರಮಗಳು ಬೇಕು, ಅದರ ಜೊತೆಗೆ ಈ ಒಂದು ಜಾಗೃತಿ ಸಪ್ತಾಹದ ಉದ್ದೇಶ ಏನು ಅನ್ನುವಂಥದ್ದನ್ನು ಅತ್ಯಂತ ವಿಸ್ತೃತವಾಗಿ ಡಾಕ್ಟರ್ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಒನ್ಸ್ ಅಗೇನ್ ಡಾಕ್ಟರ್ ಅಂತ ಹೇಳ್ತಾ, ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಮುಂದಿನ ಸುದ್ದಿ ಮಾಹಿತಿಗಳ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.